ಬ್ಯಾಂಕು ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅದೇ ರೀತಿಯಲ್ಲಿ ಕೃಷ್ಣರಾಜರಾವ್ ಫೈನಾನ್ಸಿಯಲ್ ಹೆಡ್ ರೋಬೋ ಸಾಫ್ಟ್ವೇರ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಈ ಎಲ್ಲ ಸಾಧಕರಿಗೆ ಪೂಜ್ಯ ಶ್ರೀಪಾದರು ಪ್ರಸಾದವನ್ನು ನೀಡಿ ಅನುಗ್ರಹಿಸವರಿದ್ದಾರೆ. ಆರಂಭದಲ್ಲಿ ಪರಮ ಪೂಜ್ಯ ಶ್ರೀಪಾದರಿಂದ ಅನುಗ್ರಹ ಸಂದೇಶವನ್ನು ಆಲಿಸೋಣ. ಗುರುಗಳು ಎಲ್ಲ ಭಕ್ತರಿಗೆ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಚತುರ್ಥ ಪರ್ಯಾಯದ ಈ ಆರಂಭೋತ್ಸವದ ಒಂದು ಕೊನೆಯ ಹಂತದಲ್ಲಿ ಇವತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದು, ಪ್ರತಿನಿತ್ಯ ಪ್ರವಚನದ ಜೊತೆಗೆ ಗಣ್ಯರ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದರಂತೆ ಇವತ್ತು ನಮಗೆ ಅತ್ಯಂತ ಆತ್ಮೀಯರಾದಂತಹ ನಮ್ಮ ಕಿಶೋರ್ ಆಳ್ವ ಅವರನ್ನು ನಾವು ಆಹ್ವಾನಿಸಿದ್ದು, ಅವರು ಕೂಡ ನಮ್ಮ ಮೇಲಿನ ವಿಶೇಷ ಅಭಿಮಾನದಿಂದ ಆಗಮಿಸಿದ್ದಾರೆ. ಬಹಳ ದೊಡ್ಡ ಸಂಸ್ಥೆಯ ಪ್ರತಿನಿಧಿಗಳಾಗಿ ಜಗತ್ತಿನಲ್ಲಿ ಇವತ್ತು ಅದಾನಿ ಸಂಸ್ಥೆ ಇಂಡಿಯಾದಲ್ಲಿ ನಂಬರ್ 1 ಸಂಸ್ಥೆಯಾದಂಥ ಅದಾನಿ ಗ್ರೂಪ್ನಲ್ಲಿ ಒಂದು ಬಹಳ ಮಹತ್ವದ ಸ್ಥಾನವನ್ನು ಪಡೆದು ದಕ್ಷಿಣ ಭಾರತದ ಎಲ್ಲ ಚಟುವಟಿಕೆಗಳನ್ನು ಕೂಡ ಅವರು ನಿರ್ದೇಶಿಸ್ತಾ ಇದ್ದಾರೆ. ನಮ್ಮವರೇ ಆದಂತಹ ಕಿಶೋರ್ ಆಳ್ವ ಅವರು ಈ ದೊಡ್ಡ ಸಂಸ್ಥೆಯಲ್ಲಿ ದೊಡ್ಡ ಸ್ಥಾನವನ್ನು ಪಡೆದು ಈ ಒಂದು ಸೇವೆಯನ್ನು ಸಾಧನೆಯನ್ನು ಮಾಡುತ್ತಾ ಇರುವುದನ್ನು ನಾವು ಗುರುತಿಸಿ ಅವರನ್ನು ಈ ಪರ್ಯಾಯದ ಈ ಮಹೋತ್ಸವದ ಸಂದರ್ಭದಲ್ಲಿ ನಾವು ಶ್ರೀಕೃಷ್ಣನ ಪ್ರಸಾದ ನೀಡಿ ಅನುಗ್ರಹಿಸಬೇಕು ಎಂಬ ಉದ್ದೇಶದಿಂದ ಆಹ್ವಾನಿಸಿದಂತೆ ಅವರಿವತ್ತು ಬಂದಿದ್ದಾರೆ. ಕಿಶೋರ್ ಆಳ್ವ ಅವರು ನಮ್ಮ ನಾಡಿನ ಅಭಿವೃದ್ಧಿಗೆ ಬಹಳ ಮುಖ್ಯ ಕಾರಣರೂ ಆಗಿದ್ದಾರೆ. ಅನೇಕ ಯೋಜನೆಗಳಿಗೆ ಅದಾನಿ ಸಂಸ್ಥೆಯಿಂದ ನೆರವು ಕೂಡ ದೊರಕುವ ಹಾಗೆ ಮಾಡಿ ನಮ್ಮ ಕೃಷ್ಣ ಮಠಕ್ಕೂ ಕೂಡ ಹಿಂದಿನಿಂದಲೂ ಕೂಡ ಅವರು ವಿಶೇಷವಾದ ಬೆಂಬಲವನ್ನು ನೀಡಿದ್ದಾರೆ. ನಮ್ಮ ಊರಿನ ದೇವಸ್ಥಾನಗಳಿಗೆ ವಿಶೇಷವಾದ ಪ್ರೋತ್ಸಾಹವನ್ನು ನೀಡುತ್ತಾ ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರುವ ಹಾಗೆ ಬಹಳ ದೊಡ್ಡ ಸ್ಥಾನವನ್ನು ಅಲಂಕರಿಸಿದ್ದು, ಮಂಗಳೂರಿನ ವಿಮಾನ ನಿಲ್ದಾಣದ ಒಂದು ಇವತ್ತು ಉಸ್ತುವಾರಿ ಅದಾನಿ ಸಂಸ್ಥೆಗೆ ಇದೆ. ಅಂತಹ ಒಂದು ಎಲ್ಲ ಚಟುವಟಿಕೆಗಳಿಗೂ ಕೂಡ ಅವರು ದಕ್ಷಿಣ ಭಾರತದ ಎಲ್ಲ ಚಟುವಟಿಕೆಗಳಿಗೆ ಅವರು ನಿರ್ದೇಶಕರಾಗಿದ್ದು ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನು ನಮ್ಮ ಈ ಪರ್ಯಾಯದ ಈ ಒಂದು ಮಹೋತ್ಸವದ ಪ್ರಾರಂಭದಲ್ಲಿ ಸನ್ಮಾನಿಸಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಈಗಾಗಲೇ ನಾವು ಹೇಳಿದ ಹಾಗೆ ಯಾರ್ಯಾರು ಸಾಧನೆಯನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿರ್ತಾರೋ ಆ ಎಲ್ಲ ಸಾಧನೆಗಳ ಹಿಂದೆ ದೇವರ ಅನುಗ್ರಹ ಇದೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀವದೂರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ ಹೇಳಿ, ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಯಾರ್ಯಾರು ಮಾಡಿರ್ತಾರೋ ಅದರ ಹಿಂದೆ ನನ್ನ ವಿಭೂತಿ ರೂಪ ಇದೆ ಎಂಬುದಾಗಿ ಕೃಷ್ಣ ಏನು ಹೇಳಿದ್ದಾನೆ. ಹಾಗೆಯೇ ದೊಡ್ಡ ಸಾಧನೆ ಮಾಡಬೇಕಾದರೆ ದೇವರದ ವಿಶೇಷವಾದ ಅನುಗ್ರಹ, ವಿಶೇಷವಾದ ರೂಪ ಅದರ ಹಿಂದೆ ಇದೆ ಎಂಬಂಥ ಅನುಸಂಧಾನ ಅದು ಬಹಳ ಮುಖ್ಯವಾದದ್ದು. ಈ ಹಿನ್ನೆಲೆಯಲ್ಲಿ ಕಿಶೋರ್ ಆಳ್ವ ಅವರು ಕೂಡ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದು ಅದು ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಅವರಲ್ಲಿ ಇದೆ ಅಂತ ಹೇಳಿ ನಾವು ಭಾವಿಸಿ ಅಂತಹ ಅನುಗ್ರಹದ ಪುನಃ ಅನುವರ್ತನೆಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಶ್ರೀ ಪುತ್ತಿಗೆ ಪರ್ಯಾಯದ ಒಂದು ವಿಶೇಷ ಒಂದು ಕೃಷ್ಣಾನುಗ್ರಹ ಪ್ರಶಸ್ತಿಯನ್ನು ನೀಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೀನಿ.
ಕಿಶೋರ ಆಳ್ವ ಅವರಿಂದ ಇನ್ನಷ್ಟು ಸಮಾಜದ ಸೇವೆಗಳು, ನಮ್ಮ ಶ್ರೀಕೃಷ್ಣನ ಸೇವೆ, ಅದೇ ರೀತಿ ಪರ್ಯಾಯದ ವಿಶೇಷ ಸೇವೆಗಳು ನಾವು ನಿರೀಕ್ಷೆಯಲ್ಲಿದ್ದು, ನಮ್ಮ ಕೋಟಿ ಗೀತಾ ಲೇಖನ ಯಜ್ಞಂತಹ ಮೊದಲಾದ ಅನೇಕ ಯೋಜನೆಗಳಿಗೂ ಕೂಡ ಅವರ ವಿಶೇಷ ಒಂದು ಪ್ರೋತ್ಸಾಹವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಪರ್ಯಾಯ ಕಾಲದಲ್ಲಿ 5 ಪ್ರಧಾನ ಯೋಜನೆಗಳನ್ನು ನಾವು ಹಾಕ್ಕೊಂಡಿದ್ದು, ಅದರಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ರಥವನ್ನು ಕೂಡ ಸಮರ್ಪಣೆ ಮಾಡಬೇಕು. ಪಾರ್ಥ ಸಾರಥಿ ಸುವರ್ಣ ರಥ, 108 ರೂಮುಗಳುಳ್ಳಂತಹ ವಸತಿ ಸಮುಚ್ಚಯ, ಅದೇ ರೀತಿ 1 ಕೋಟಿ ಜನರಿಂದ ಭಗವದ್ಗೀತೆಯ ಒಂದು ಲೇಖನ ಯಜ್ಞದ ಸಮರ್ಪಣೆ, ನಿರಂತರ ಗೀತಾಪಾರಾಯಣ, ಭಗವದ್ಗೀತಾ ಮಹಾಯಾಗ, ಅಂತಾರಾಷ್ಟ್ರೀಯ ಗೀತಾ ಸಮ್ಮೇಳನ, ಹೀಗೆ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದು, ಕಿಶೋರ ಆಳ್ವ ಅವರಂತಹ ಒಂದು ವಿಶೇಷ ಪೋಷಕರ ಒಂದು ಅವಶ್ಯಕತೆಯು ಕೂಡ ಈ ಯೋಜನೆಗಳಿಗಿದೆ. ಅವರ ಮುಖಾಂತರ ಇನ್ನಷ್ಟು ಶ್ರೀಕೃಷ್ಣನ ಸೇವೆ ನಡೆಯಲಿ, ಅವರಿಗೆ ಇನ್ನಷ್ಟು ದೊಡ್ಡ ಸ್ಥಾನ ದೊರಕಿ ಇನ್ನಷ್ಟು ಸೇವೆಯನ್ನು ಮಾಡುವ ಅವಕಾಶಗಳು ದೊರಕಲಿ ಅಂತ ಹೇಳಿ ಹಾರೈಸ್ತಾ ಈ ಪ್ರಸಾದವನ್ನು ನೀಡ್ತಾ ಇದ್ದೀವಿ. ಶ್ರೀಯುತ ಕಿಶೋರ್ ಆಳ್ವ ಅವರ ಸಾಧನೆಗೆ ಪರಮಪೂಜ್ಯ ಶ್ರೀಪಾದಂಗಳವರು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಅದರಂತೆ ನಮ್ಮ ಉಡುಪಿಯವರೇ ಆದಂತಹ ಪ್ರಸಾದರಾಜ್ ಕಾಂಚನ್ ಅವರು ಉದಯೋನ್ಮುಖ ಒಂದು ದೊಡ್ಡ ಉದ್ದಿಮೆದಾರರು, ಅದೇ ರೀತಿ ಸಮಾಜ ಸೇವಕರು ಕೂಡ ಆಗಿದ್ದಾರೆ. ಶ್ರೀಕೃಷ್ಣ ಮಠದ ನಮ್ಮ ಎಲ್ಲ ಅಷ್ಟಮಠಗಳ ಸೇವೆಯಲ್ಲಿ ವಿಶೇಷವಾದ ಶ್ರದ್ಧೆ ಮತ್ತು ಭಕ್ತಿಯನ್ನು ಇಟ್ಟುಕೊಂಡು ನಮ್ಮ ಮಠಗಳ ಎಲ್ಲ ಯೋಜನೆಗಳಿಗೆ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದ್ದಾರೆ. ಅಂತಹ ಪ್ರಸಾದರಾಜ್ ಕಾಂಚನ್ ಅವರು ಈ ಒಂದು ಪರ್ಯಾಯದ ಪ್ರಾರಂಭದ ಈ ಸಂದರ್ಭದಲ್ಲಿ ನಾವು ಅವರನ್ನು ಗುರುತಿಸಿ ಅವರಿಗೆ ಶ್ರೀಕೃಷ್ಣನ ಅನುಗ್ರಹ ಇನ್ನಷ್ಟು ಆಗಲಿ, ಅವರ ಮುಖಾಂತರ ಇನ್ನಷ್ಟು ಸಮಾಜ ಸೇವೆ, ದೇವರ ಸೇವೆ ನಡೆಯುವಂತಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾವು ಪ್ರಸಾದವನ್ನು ನೀಡ್ತಾ ಇದ್ದೇವೆ. ಅವರ ಹೆಸರಲ್ಲೇ ಪ್ರಸಾದ ಅಂತ ಹೇಳಿದೆ, ಹಾಗಾಗಿ ಕೃಷ್ಣನ ಪ್ರಸಾದ ಅವರ ಮೇಲೆ ಶಾಶ್ವತವಾಗಿದೆ ಅಂತ ಹೇಳಿ ನಾವು ಭಾವಿಸಬಹುದು. ಅಂತಹ ಶ್ರೀಕೃಷ್ಣನ ಅನುಗ್ರಹ ಅವರ ಮೇಲೆ ನಿರಂತರ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ನೀಡ್ತಾ ಇದ್ದೇವೆ. ಶ್ರೀಯುತ ಪ್ರಸಾದರಾಜ್ ಕಾಂಚನ್ ಹುಂಡೆ ಮಾಲೀಕರು ಉಡುಪಿ ಮತ್ತು ಖ್ಯಾತ ಉದ್ಯಮಿಗಳು ಕೂಡ ಆಗಿದ್ದಾರೆ. ಅವರ ಸಾಧನೆಗೆ ಪರಮಪೂಜ್ಯ ಶ್ರೀಪಾದಂಗಳವರು ದರ್ಬಾರದ ಈ ಸಭಾಭವನದಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಸ್ವೀಕರಿಸಲು ಆಗಮಿಸಿದಂತಹ ಶ್ರೀ ಕೃಷ್ಣರಾಜ ರಾವ್, ಫೈನಾನ್ಸಿಯಲ್ ಹೆಡ್, ರೋಬೋ ಸಾಫ್ಟ್ವೇರ್ ಉಡುಪಿ ಅವರು ಪೂಜ್ಯ ಶ್ರೀಪಾದರಿಗೆ ಕಾಣಿಕೆಯನ್ನು 5 ಲಕ್ಷ ರೂಪಾಯಿಗಳ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷವಾದ ಪ್ರಸಾದವನ್ನು ಪೂಜ್ಯ ಶ್ರೀಪಾದರು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಆಗಮಿಸಿದ ಸೀನಿಯರ್ ಆಫೀಸರ್ಸು ವೇದಿಕೆಗೆ ಬರಬೇಕು. ಉಡುಪಿಯ ಬಹಳ ಹೆಮ್ಮೆಯ IT ಸಂಸ್ಥೆ ಅಂದರೆ ರೋಬೋಸಾಫ್ಟು. ಆ ರೋಬೋಸಾಫ್ಟ್ನಲ್ಲಿ ನಮ್ಮ ಕೃಷ್ಣರಾಜ್ ಅವರು ಆರ್ಥಿಕ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಸಂಸ್ಥೆಯನ್ನು ಬಹಳ ಅಭಿವೃದ್ಧಿಯ ಇದರಲ್ಲಿ ಅವರು ತರ್ತಾ ಇದ್ದಾರೆ. ನಮ್ಮ ಪರ್ಯಾಯದಲ್ಲಿ ನಮ್ಮ ಅನ್ನದಾನಕ್ಕೋಸ್ಕರ, ಕೃಷ್ಣ ಮಠದ ಅನ್ನದಾನಕ್ಕೋಸ್ಕರ ವಿಶೇಷ ದೇಣಿಗೆಯನ್ನು ಕೂಡ ನೀಡಿದ್ದಾರೆ. ಅವರಿಗೆ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಆಗಲಿ ಅಂತೇಳಿ ಪ್ರಾರ್ಥಿಸಿ ಪ್ರಸಾದವನ್ನು ನೀಡ್ತಾ ಇದೆ. ರೋಬೋ ಸಾಫ್ಟ್ವೇರ್ ಸಂಸ್ಥೆಯ ಫೈನಾನ್ಸಿಯಲ್ ಹೆಡ್ ಆಗಿರತಕ್ಕಂತಹ ಕೃಷ್ಣರಾಜ ರಾವ್ ಇವರಿಗೆ ಪೂಜ್ಯ ಶ್ರೀಪಾದರು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಕೃಷ್ಣನ ಸನ್ನಿಧಾನಕ್ಕೆ ಈಗಾಗಲೇ ಅವರು 5 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ಪರಮ ಪೂಜ್ಯ ಶ್ರೀಪಾದರ ಸನ್ನಿಧಾನದಲ್ಲಿ ಸಮರ್ಪಣೆಯನ್ನು ಮಾಡಿದ್ದಾರೆ.
ಈ ಕಾರ್ಯಕ್ರಮದ ನಂತರದಲ್ಲಿ ಸಭಾ ಕಾರ್ಯಕ್ರಮದ ನಂತರದಲ್ಲಿ ಉಡುಪಿಯ ಹೆಮ್ಮೆಯ ಸಂಗೀತ ಕಲಾವಿದರಾಗಿರ್ತಕ್ಕಂತಹ ಕುಮಾರಿ ಅರ್ಚನಾ ಮತ್ತು ಕುಮಾರಿ ಸಮನ್ವಯಿ ಇವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಶ್ರೀ ನರೇಶ್ ಕುಮಾರ್, ರೀಜನಲ್ ಹೆಡ್ ಯೂನಿಯನ್ ಬ್ಯಾಂಕ್, ಇವರು ದಯಮಾಡಿ ವೇದಿಕೆಗೆ ಬರಬೇಕು. ಶ್ರೀಯುತ ನರೇಶ್ ಕುಮಾರ್, ರೀಜನಲ್ ಹೆಡ್ ಯೂನಿಯನ್ ಬ್ಯಾಂಕಿನ ರೀಜನಲ್ ಹೆಡ್ ಆಗಿರತಕ್ಕಂತಹ ಶ್ರೀ ನರೇಶ್ ಕುಮಾರ್ ಅವರು. ದೀಪಶ್ರೀ, ಆಕ್ಸಿಸ್ ಬ್ಯಾಂಕಿನ ಕುಂಜಿಬೆಟ್ಟು ಶಾಖೆಯ ಮುಖ್ಯಸ್ಥರು, ಕಲಸಂಕ ಶಾಖೆಯ ಮುಖ್ಯಸ್ಥರು ದೀಪಶ್ರೀ ಅವರು ಈಗಾಗಲೇ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಪರಮಪೂಜ್ಯ ಶ್ರೀಪಾದರು ಸಂಕಲ್ಪಿಸಿರುವ ಪಾರ್ಥಸಾರಥಿ ಸುವರ್ಣ ರಥದ ಪ್ರಚಾರದ ಸಹಭಾಗಿತ್ವವನ್ನು ಅವರು ಸಂಸ್ಥೆಯಿಂದ ಪಡೆದುಕೊಂಡಿದ್ದಾರೆ. ಅವರಿಗೆ ಪೂಜ್ಯ ಶ್ರೀಪಾದರಿಂದ ಅನುಗ್ರಹ. ಜಯಲಕ್ಷ್ಮಿ ಸಿಲ್ಕ್ನ ಮಾಲೀಕರಾಗಿರ್ತಕ್ಕಂತಹ ಶ್ರೀ ವೀರೇಶ್ ಹೆಗಡೆಯವರು ಆಗಮಿಸಬೇಕು. ಶ್ರೀ ರಾಜೀವ್ ವಿಸಿ, ವೈಸ್ ಪ್ರೆಸಿಡೆಂಟ್, ಫೆಡರಲ್ ಬ್ಯಾಂಕ್, ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಫೆಡರಲ್ ಬ್ಯಾಂಕಿನ ವೈಸ್ ಪ್ರೆಸಿಡೆಂಟ್ ಆಗಿರತಕ್ಕಂತಹ ಶ್ರೀಯುತ ರಾಜೀವ್ ವಿಸಿ ಅವರಿಗೆ ಆತ್ಮೀಯವಾದ ಸ್ವಾಗತ. ವೇದಿಕೆಗೆ ಪೂಜ್ಯ ಶ್ರೀಪಾದರಿಂದ ಅವರು ಪ್ರಸಾದವನ್ನು ಪಡೆಯಬೇಕಾಗಿ ಸೂಚನೆ. ಶ್ರೀಯುತ ಮಹೇಶ್ ಶೆಟ್ಟಿ, ಟೋಟಲ್ ಗ್ಯಾಸ್ನ ಮಾಲೀಕರು, ಉಡುಪಿ, ಇವರು ದಯಮಾಡಿ ವೇದಿಕೆಗೆ ಬರಬೇಕು. ಶ್ರೀ ಮಹೇಶ್ ಶೆಟ್ಟಿ, ಟೋಟಲ್ ಗ್ಯಾಸ್ನ ಮಾಲೀಕರು, ಅವರು ವೇದಿಕೆಗೆ ಬರಬೇಕು. ಅದೇ ರೀತಿಯಲ್ಲಿ ಉದ್ಯಮಿಗಳಾಗಿರ್ತಕ್ಕಂತಹ ಹೆರ್ಗ ದಿವಾಕರ ಶೆಟ್ಟಿಯವರು ಹೆರ್ಗ ದಿನಕರ ಶೆಟ್ಟಿಯವರು ಉದ್ಯಮಿಗಳು, ಉಡುಪಿ, ಇವರು ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಸ್ವೀಕರಿಸಬೇಕು. ಶ್ರೀಯುತ ಹೆರ್ಗ ದಿನಕರ ಶೆಟ್ಟಿಯವರು ಉದ್ಯಮಿಗಳು, ಮಠದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸತಕ್ಕಂಥವರು. ಸನ್ಮಾನ್ಯ ಸಿ.ಟಿ. ರವಿ ಅವರು ಆಗಮಿಸ್ತಾ ಇದ್ದಾರೆ ವೇದಿಕೆಗೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಸಿ.ಟಿ. ರವಿ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಉದ್ಯಮಿಗಳಾಗಿರ್ತಕ್ಕಂತಹ ಶ್ರೀ ಸುರೇಶ್ ನಾಯಕ್ ಅವರು, ಶ್ರೀ ಕಿಶೋರ್ ಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕು. ಬಿಜೆಪಿ ಜಿಲ್ಲಾಧ್ಯಕ್ಷರು ಶ್ರೀ ಕಿಶೋರ್ ಕುಮಾರ್ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಶ್ರೀ ಸುರೇಶ್ ನಾಯಕ್ ಉದ್ಯಮಿಗಳು, ಹಾಗೆ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಉದ್ಯಮಿಗಳು, ಶ್ರೀಯುತ ಕಿಶೋರ್ ಕುಮಾರ್ ಅವರು ಜಿಲ್ಲಾ ಅಧ್ಯಕ್ಷರಾಗಿ ಭಾಜಪಾದು ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ
ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿರತಕ್ಕಂತಹ ಸನ್ಮಾನ್ಯ ರಘುಪತಿ ಭಟ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸಭೆಗೆ ಆಗಮಿಸಿದಂತಹ ಸನ್ಮಾನ್ಯ CT ರವಿ ಅವರಿಂದ ವಾಕ್ ಕುಸುಮಗಳು ಪರಮಪೂಜ್ಯ ಶ್ರೀಪಾದರ ಸನ್ನಿಧಾನದಲ್ಲಿ ತಮಗಾಗಿ ವೇದಿಕೆ. ಓಂ ಶ್ರೀಕೃಷ್ಣಾಯ ನಮಃ. ಪರಮ ಪೂಜ್ಯ ಪುತ್ತಿಗೆ ಶ್ರೀಗಳವರ ಪಾದಾರವಿಂದಗಳಿಗೆ ನಮಿಸಿ, ವೇದಿಕೆಯ ಮೇಲೆ ಉಪಸ್ಥಿತ ಎಲ್ಲ ಸಜ್ಜನ ಬಂಧುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ನಿನ್ನೆ ಅಷ್ಟೇ ನಾವೆಲ್ಲರೂ ಅಯೋಧ್ಯೆಯಲ್ಲಿ ಬಾಲರಾಮ ತನ್ನ ಮನೆಗೆ ಪುನರ್ಸ್ಥಾಪನೆಗೊಂಡಂಥ ಸಂದರ್ಭದ ಆನಂದದ ಅನುಭೂತಿಯನ್ನು ಅನುಭವಿಸಿದ್ದೇವೆ. ಈ ಆನಂದದ ಅನುಭೂತಿಯನ್ನು ಪದಗಳಿಂದ ವರ್ಣಿಸೋದು ಅನುಭವಿಸಿದಷ್ಟು ಪದಗಳ ಮೂಲಕ ವರ್ಣಿಸೋದು ಕಷ್ಟದ ಕೆಲಸ. ಹಾಗಾಗಿ ಅದನ್ನು ನಾನು ಇಲ್ಲಿ ನಿಮ್ಮ ಮುಂದೆ ವರ್ಣಿಸೋದಕ್ಕೆ ಹೋಗೋದಿಲ್ಲ. ಅದೊಂದು ಆನಂದ, ಅದು ಒಂದೊಂದು ಅನುಭೂತಿ. ಪ್ರಧಾನಮಂತ್ರಿಗಳು ಮಾತಾಡಬೇಕಾದ್ರೆ ನಮ್ಮ ಪ್ರಯತ್ನದಲ್ಲೇನೋ ಕಮ್ಮಿ ಇತ್ತೇನೋ, ರಾಮ ಇನ್ನೊಂದು ಕಾಯಿಸ್ಬಿಟ್ವಿ, ಕ್ಷಮಿಸು ಅಂತ ಕೇಳಿದರು. ಅಂದರೆ 1528ರಿಂದ ಸತತ ಸಂಘರ್ಷಗಳು ನಡೆದು, ಆ ಸಂಘರ್ಷಗಳ ನಡುವೆಯೇ ಬಾಲರಾಮನ ಪುನರಾಗಮನಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಂಥ ಹಿಂದೂ ಸಮಾಜ ಸ್ವಾಭಾವಿಕವಾಗಿ ಇಡೀ ದೇಶದಲ್ಲಿ ಸಂಭ್ರಮವನ್ನು ಆಚರಿಸಿ ಬಾಲರಾಮನ ಗುಣಗಾನವನ್ನು ನಾವೆಲ್ಲರೂ ಮಾಡಿದ್ವಿ. ನಾವೊಂದು ಕ್ಷಣ ಯೋಚಿಸಬೇಕಾಗಿರೋ ಸಂಗತಿ ಇದೆ. ಯಾರಿಗೂ ಕೇಡನ್ನು ಬಯಸದ, ವಿಶ್ವವನ್ನು ಕುಟುಂಬ ಮಾತ್ರ ಅಲ್ಲ, ಅಣುರೇಣು ತೃಣಕಾಷ್ಟಗಳಲ್ಲೂ ಭಗವಂತ ಇದ್ದಾನೆ ಅಂಥೇಳಿ ನಂಬಿರುವ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತ್ತಿರನು ಶಿವಯೋಗಿ ಎನ್ನುವಂಥ ವಚನದ ಮೂಲಕ ದೇವರು ಯಾವ ರೂಪದಲ್ಲಿ ಬೇಕಾದರೂ ನಿಮಗೆ ನಿಮ್ಮ ಭಾವಕ್ಕೆ ತಕ್ಕಂತೆ ಪ್ರತ್ಯಕ್ಷ ಆಗ್ತಾನೆ ಅಂಥೇಳಿ ಪ್ರಮಾಣಿಸಿ ನೋಡಿರುವಂಥ ಪರಂಪರೆಗೆ ಸೇರಿದ ನಾವು ಯಾಕೆ ಆಕ್ರಮಣಕ್ಕೆ ತುತ್ತಾದ್ವಿ? ಹಾಗಿದ್ರೆ ಅಷ್ಟು ದುರ್ಬಲತೆ ನಮಗೆ ಆವರಿಸ್ಕೊಂಡಿತ್ತ? ಹೂಣರನ್ನ ಶಕರನ್ನ ಎದುರಿಸಿ ಅವರನ್ನು ಲೀನಗೊಳಿಸಿಕೊಂಡವರು ನಾವು. ಇವತ್ತು ನೀವು ಹೂಣರ ಗುರುತು ಎಲ್ಲೂ ಕಾಣಕ್ಕೆ ಸಿಗೋದಿಲ್ಲ, ಶಕರ ಗುರುತು ಕಾಣಕ್ಕೆ ಸಿಗೋದಿಲ್ಲ. ಅವ್ರನ್ನ ನಾವು ಸಮಾಜದೊಳಗೆ ಅರಗಿಸ್ಕೊಂಡು ಬಿಟ್ವಿ. ಹಾಗೆ ಅರಗಿಸ್ಕೊಂಡಂಥ ಪರಂಪರೆಗೆ ಸೇರಿದವರು ನಾವು. ಅಗಸ್ತ್ಯ ಮುನಿಗಳು ಮತ್ತು ವಾತಾಪಿಯ ಕತೆ ನಿಮಗೆ ಗೊತ್ತೇ ಇದೆ. ಇಲ್ವಲ ಮತ್ತು ವಾತಾಪಿ ಇಬ್ಬರು ರಾಕ್ಷಸರು. ಅದರ ಕತೆ ವಿವರಕ್ಕೆ ನಾನು ಹೋಗಲ್ಲ. ಅಗಸ್ತ್ಯ ಮಹಾಮುನಿಗಳು ವಾತಾಪಿ ಜೀರ್ಣೋಭವ ಅಂತ ಹೇಳೋದ್ರ ಮೂಲಕ ವಾತಾಪಿಯನ್ನು ಅರಗಿಸ್ಕೊಂಡು ಬಿಟ್ರು. ಹಾಗಿದ್ರೆ ನಾವ್ಯಾಕೆ ಈ ಆಕ್ರಮಣಕಾರರನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ? ಏನು ಕೊರತೆ ಆಯಿತು? ಅವ್ರು ಯಾಕೆ ನಮ್ಮ ದೇವಾಲಯಗಳನ್ನೇ ಗುರಿಯಾಗಿಟ್ಕೊಂಡ್ರು? ಅವ್ರ ದೇವಾಲಯಗಳನ್ನು ಗುರಿಯಾಗಿಟ್ಕೊಳ್ಬೇಕಾದ್ರೆ ನಮ್ಮ ಆಸ್ಥೆಯನ್ನು, ಧಾರ್ಮಿಕ ಶ್ರದ್ಧೆಯನ್ನು, ನಂಬಿಕೆಯನ್ನು ನಾಶ ಮಾಡೋದ್ರ ಮೂಲಕ ಸಹಸ್ರಾರು ವರ್ಷಗಳ ನಮ್ಮ ಸನಾತನ ಸಾಂಸ್ಕೃತಿಕ ಪರಂಪರೆಯನ್ನು ಅಳಿಸಿ ಹಾಕಬೇಕು ಅನ್ನುವಂಥ ಸಂಚು ಮಾಡಿದರು. ಬರೀ ರಾಜ್ಯ ಆಳಕ್ಕೆ ಬಂದಿದ್ದರೆ ರಾಜನನ್ನು ಸೋಲಿಸಿ ಅರಮನೆಯಲ್ಲಿ ಅಧಿಕಾರವನ್ನು ಹಿಡ್ಕೊಬಿಡ್ತಿದ್ರು.
ಬರೀ ಸಂಪತ್ತಿನ ಆಶೆಗೆ ಬಂದಿದ್ರೆ ಸಂಪತ್ತನ್ನು ಕೊಳ್ಳೆ ಹೊಡೆದು ಹೋಗ್ಬಿಡ್ತಿದ್ರು. ಹಾಗೆ ಬಂದವರು ಬರೀ ಸಂಪತ್ತಿಗಾಗಿ ಬರಲಿಲ್ಲ, ಬರೀ ರಾಜ್ಯ ಆಳಕ್ಕೆ ಬರಲಿಲ್ಲ, ಸಾಮ್ರಾಜ್ಯ ವಿಸ್ತರಣೆಗೆ ಬರಲಿಲ್ಲ. ತಮ್ಮ ಮತದ ಮತಾಂಧತೆಯನ್ನು ಕ್ರೌರ್ಯದ ಮೂಲಕ ವಿಸ್ತರಿಸೋದಕ್ಕೆ ಬಂದರು. ಹಾಗೆ ಬಂದ ಜನರನ್ನು ಸರಿಯಾಗಿ ಅರ್ಥೈಸಿಕೊಂಡು ಸಂಘಟಿತವಾಗಿ ಎದುರಿಸದೇ ಇದ್ದ ಪರಿಣಾಮವಾಗಿ ಪ್ರಾಚೀನ ವಿಜ್ಞಾನಕ್ಕೆ, ಕಲೆಗೆ, ನಮ್ಮ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದ್ದಂಥ ದೇವಾಲಯಗಳು ನಾಶಕ್ಕೆ ತುತ್ತಾದವು. ಹಾಗಾದರೆ ಇದರಿಂದ ಕಲಿಬೇಕಾಗಿರೋದೇನು? ನೋಡಿ, ದಕ್ಷಿಣದಲ್ಲಿ ವಿಶಾಲವಾಗಿರ್ತಕ್ಕಂಥ ಪ್ರಾಚೀನ ದೇವಾಲಯಗಳು ಕಾಣ್ತವಲ್ಲ, ಉತ್ತರದಲ್ಲಿ ಯಾಕೆ ಕಾಣಕ್ಕೆ ಸಿಗೋದಿಲ್ಲ ಆ ಥರ ಇಷ್ಟು ವೈಭವದ? ಈ ತಮಿಳ್ನಾಡಿನಲ್ಲಿ ಇರೋ ಥರ, ಕರ್ನಾಟಕದಲ್ಲಿ ಇರೋ ಥರ ಸಾವಿರಾರು ವರ್ಷಗಳ ದೇವಾಲಯಗಳು ಉತ್ತರದಲ್ಲಿ ಯಾಕೆ ಕಾಣಕ್ಕೆ ಸಿಗೋದಿಲ್ಲ? ಕಾರಣ ಇಷ್ಟೇ, ದಕ್ಷಿಣದಲ್ಲಿ ಮಲ್ಲಿಕಾಫರ್ನ ದಾಳಿಯ ನಂತರ ಪ್ರಬಲ ದಾಳಿಗೆ ಹಿಂದೂ ಸಮಾಜ ಅವಕಾಶ ಕೊಡಲಿಲ್ಲ. ನಾವು ಸಂಘಟಿತವಾಗಿ ಎದುರಿಸಿ ನಿಂತ್ವಿ. ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆ ಆಗಿದ್ದೇನೆ ಒಂದು ತಾತ್ವಿಕ ಕಾರಣಕ್ಕೆ. ಆ ಕಾರಣದಿಂದಾಗಿ ಅವ್ರನ್ನ ಎದುರಿಸಿದ್ವಿ. ವಿಜಯನಗರದ ಪತನದ ಹಿಂದ್ಗಡೆನೆ ಮತ್ತೆ ಶಿವಾಜಿ ಮಹಾಪ್ರಭು ಎದ್ದು ನಿಂತ. ಅದರಿಂದಾಗಿ ನಾವು ಉಳಿದ್ವಿ. ಇದನ್ನೆಲ್ಲ ಯಾಕೆ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಿಂದೂ ಸಂಘಟಿತವಾಗಿ ನಿಂತಾಗ ಸಾಂಸ್ಕೃತಿಕ ಪುನರುತ್ಥಾನ. ಹಿಂದೂ ತನ್ನ ವಿವಿಧತೆಯನ್ನೇ ಪ್ರತ್ಯೇಕ ಅಂತ ಅಸ್ತಿತ್ವ ಅಂತ ಭಾವಿಸಿದಾಗ ಆಗ ವಿಘಟನೆ, ಅದರ ಪರಿಣಾಮ ಆಕ್ರಮಣ. ನಮ್ಮಲ್ಲಿ ವೈವಿಧ್ಯತೆ ಇದೆ. ಆ ವೈವಿಧ್ಯತೆಯನ್ನು ಏಕತೆಯ ಸೂತ್ರದಲ್ಲಿ ಜೋಡಿಸಬೇಕಾದಂಥ ಅನಿವಾರ್ಯತೆಯೂ ಇದೆ. ನಮ್ಮ ದೇಹದಲ್ಲಿ ಅಂಗಾಂಗಗಳು ಬೇರೆ ಬೇರೆಯೇ ಇದ್ದಾವೆ. ಕಣ್ಣು ಹೆಸರು ಬೇರೆ, ಅದರ ಕೆಲಸವೂ ಬೇರೆ. ಕಿವಿ ಹೆಸರು ಬೇರೆ, ಅದರ ಕೆಲಸವೂ ಬೇರೆ. ಕೈ ಹೆಸರು ಬೇರೆ, ಅದರ ಕೆಲಸವೂ ಬೇರೆ. ಕಾಲು ಹೆಸರು ಬೇರೆ, ಅದರ ಕೆಲಸವೂ ಬೇರೆ. ಬಾಯಿ ಹೆಸರು ಬೇರೆ, ಕೆಲಸವೂ ಬೇರೆ. ಆದರೆ ಅಂಗಾಂಗ ಭಾವದ ಸಂಬಂಧ ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ? ಕಾಲಿಗೆ ಮುಳ್ಳು ಹೊಕ್ಕಿದ ತಕ್ಷಣ ನರ ಮೆದುಳಿಗೆ ಸಂದೇಶ ಕೊಡುತ್ತೆ, ಇಡೀ ಶರೀರ ನೋವು ಅನುಭವಿಸುತ್ತೆ. ಕಣ್ಣು ಮುಳ್ಳೊಕ್ಕಿರೋ ಜಾಗವನ್ನು ಕ್ಷಣ ಮಾತ್ರದಲ್ಲಿ ಪತ್ತೆ ಹಚ್ಚುತ್ತೆ. ಕೈ ಒಂದು ಕ್ಷಣನೂ ತಡ ಮಾಡದೆ ಮುಳ್ಳನ್ನು ಕಿತ್ತಾಕುವ ಪ್ರಯತ್ನ ಮಾಡುತ್ತೆ. ಒಂದು ವೇಳೆ ಹಾಗಾಗಲಿಲ್ಲ, ಪರಸ್ಪರ ಸ್ಟ್ರೈಕ್ ಮಾಡೋಕೆ ನಿಂತ್ಕೊಂಡ್ರು ಅಂತ ಅಂದ್ಕೊಳ್ಳಿ. ಕಾಲಿಗೆ ತಾನೇ ಮುಳ್ಳು ಹೋಗಿರೋದು, ಯಾವಾಗಲೇ ನಾನೇ ಹೊತ್ಕೊಂಡು ಓಡಾಡ್ತೀನಿ ಅಂತ ಸ್ವಲ್ಪ ಜಂಬ ತಿರ್ಸ್ತಾ ಇತ್ತು. ಹಾಗಾಗಿದ್ದೇ ಒಳ್ಳೆಯದಾಯಿತು ಅಂತ ನರ ಮೆದುಳಿಗೆ ಸಂದೇಶ ಕೊಡದೇ ಇದ್ದರೆ, ಕಣ್ಣು ಮುಳ್ಳು ಎಲ್ಲೂ ಹೊಕ್ಕಿದೆ ಅನ್ನೋ ಜಾಗವನ್ನು ಪತ್ತೆ ಮಾಡದೇ ಇದ್ದರೆ, ಕೈ ಮುಳ್ಳನ್ನು ಕಿತ್ತು ಹಾಕದೇ ಇದ್ದರೆ, ಕೆಲವು ದಿನಕ್ಕೆ ಭಾವ ಆಗುತ್ತೆ, ಕೀವು ತುಂಬಿಕೊಳ್ಳುತ್ತೆ. ಆಗಲೂ ನಿರ್ಲಕ್ಷ್ಯ ಮಾಡಿದ್ರೆ ಗ್ಯಾಂಗ್ರೀನ್ ಆಗುತ್ತೆ. ಆಗಲೂ ನಿರ್ಲಕ್ಷ್ಯ ಮಾಡಿದ್ರೆ ವಿಷವೇರಿ ಮನುಷ್ಯ ಸತ್ತು ಹೋಗ್ತಾನೆ. ಈ ಹಿಂದೂ ಸಮಾಜವನ್ನು ಒಂದು ಮನುಷ್ಯ ಅಂತ ಭಾವಿಸಿ, ಇಲ್ಲಿರುವ ವಿವಿಧ ವೃತ್ತಿ ಮತ್ತು ವೃತ್ತಿಯ ಕಾರಣಕ್ಕೆ ನಿರ್ಮಾಣಗೊಂಡಂಥ ಜಾತಿಗಳು ವಿವಿಧ ಅಂಗಗಳು ಅಂತ ಭಾವಿಸಿ. ಆ ಪರಸ್ಪರ ಅಂಗಗಳು ದೇಹ ಭಾವದಿಂದ ವ್ಯವಹರಿಸದೆ ನಾನೇ ಬೇರೆ ನೀನೇ ಬೇರೆ ಅನ್ನುವ ಜಗಳಕ್ಕೆ ನಿಂತರೆ
ಏನಾಗ್ಬೋದು? ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ರಾಮ ಇಡೀ ದೇಶದ ಜನರ ಭಾವನೆಯನ್ನು ಒಂದು ಮಾಡ್ದ. ನಾವು ಸಮಾಜವನ್ನು ಒಂದು ಮಾಡಬೇಕಾದ ಅವಶ್ಯಕತೆ ಇದೆ. ಒಂದು ಮಾಡೋದು ಅಂತಂದರೆ ನಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಬೇಕು ಅಂತ ಅಲ್ಲ. ಒಂದು ಮಾಡೋದು ಅಂತ ಹೇಳಿದ್ರೆ ನಾವೊಂದು ಸನಾತನ ಧರ್ಮದ ಪರಂಪರೆಗೆ ಸೇರಿದವರು ಅನ್ನುವಂಥ ವಿಶ್ವಾಸವನ್ನು ಗಟ್ಟಿಗೊಳಿಸೋದು. ಸಮಾಜಕ್ಕೆ ಮುಳ್ಳಿನ ರೂಪದಲ್ಲಿ ಹೊಕ್ಕಿರುವಂಥದ್ದು ಯಾವುದು? ಅದು ಅಸ್ಪೃಶ್ಯತೆ ಮತ್ತು ಜಾತೀಯತೆ. ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಮುಳ್ಳಿನ ರೂಪದಲ್ಲಿ ಹೊಕ್ಕೊಂಬಿಟ್ಟಿದೆ. ನಮ್ಮ ಮನ ಮತ್ತು ಮನೆಯಲ್ಲಿ ಅಸ್ಪೃಶ್ಯತೆಗೆ, ಜಾತೀಯತೆಗೆ ಜಾಗ ಇಲ್ಲ. ಸನಾತನ ಧರ್ಮದ ಪರಂಪರೆಗೆ ಸೇರಿದಂಥ ನಾವೆಲ್ಲರೂ ಒಂದು, ನಾವೆಲ್ಲ ಬಂಧು ಅನ್ನುವಂಥ ಬಂಧುತ್ವದ ಭಾವವನ್ನು ಗಟ್ಟಿಗೊಳಿಸಿದರೆ ಆಗ ಸ್ವಾಭಾವಿಕವಾಗಿ ಶಕ್ತಿಯ ಸಂಚಯ ಆಗುತ್ತೆ. ಶಕ್ತಿಯ ಸಂಚಯ ಒಮ್ಮೆ ಆದರೆ ನಾವು ಯಾವ್ಯಾವುದನ್ನು ಕಳ್ಕೊಂಡಿದ್ದೇವೋ ಅದನ್ನೆಲ್ಲವನ್ನು ಮರಳಿ ಪಡಿತವೆ. ಯಾವ ದುರ್ಬಲತೆ ಆಕ್ರಮಣಕ್ಕೆ ಅವಕಾಶವನ್ನು ಮಾಡಿಕೊಡ್ತೋ, ಒಮ್ಮೆ ಸಾಮರ್ಥ್ಯ ಬಂದಾಗ ಹೇಗೆ ಅಗಸ್ತ್ಯರು ವಾತಾಪಿಯನ್ನು ಜೀರ್ಣ ಮಾಡಿಕೊಂಡ್ರೋ ಹಾಗೆ ಆಕ್ರಮಣಕಾರರನ್ನು ಹಿಂದೂ ಸಮಾಜ ಅರಗಿಸ್ಕೊಂಡು ಬಿಡುತ್ತೆ. ಅವರ ಅಸ್ತಿತ್ವದ ಗುರುತೇ ಇಲ್ಲದ ರೀತಿಯಲ್ಲಿ ಅವ್ರನ್ನ ಅರಗಿಸಿಕೊಳ್ಳುವುದು ಕಷ್ಟದ ಕೆಲಸ ಅಲ್ಲ, ಕಷ್ಟದ ಕೆಲಸ ಅಲ್ಲ. ಅದಕ್ಕೆ ನಾನು ವಿನಂತಿ ಮಾಡೋದೇನು ಅಂತಂದರೆ, ಹಿಂದುತ್ವದ ಭಾವವನ್ನು ಗಟ್ಟಿಗೊಳಿಸುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ನಮಗೆ ನಾವೇ ಗಡಿಗಳನ್ನು ಹಾಕ್ಕೊಂಡು ಕೂಪ ಮಂಡೂಕಗಳಾಗದೆ, ನಮ್ಮ ಭಗವಂತ ವಿಶ್ವರೂಪಿ, ವಿಶ್ವವನ್ನೇ ವ್ಯಾಪಿಸ್ಕೊಂಡಿರೋನು. ನಾವ್ಯಾಕೆ ಗಡಿ ಹಾಕ್ಕೋಬೇಕು? ವಿಶ್ವವೇ ನಮ್ಮ ಗಡಿಯಾಗಲಿ. ಹಾಗೆ ವಿಶ್ವವೇ ಗಡಿಯಾಗಿ ನಮ್ಮ ಸಾಮರ್ಥ್ಯವನ್ನು ವಿಶ್ವವ್ಯಾಪಿಯಾಗಿ ಬೆಳೆಸ್ಕೊಳ್ಳೋಣ. ನಿನ್ನೆ ಅಯೋಧ್ಯೆಯಲ್ಲಿ ಪುನರ್ನಿರ್ಮಾಣಗೊಂಡಂಥ ಮಂದಿರ ಲಕ್ಷಾಂತರ ಮಂದಿರಗಳ ಜೊತೆಗೆ ಒಂದು ಮಂದಿರ ಅಲ್ಲ. ನಮಗೊಂದು ಆತ್ಮವಿಶ್ವಾಸವನ್ನು ಕಟ್ಟಿಕೊಡ್ತಕ್ಕಂಥ ಪುನರುತ್ಥಾನದ ಬೀಜಾಂಕುರ ಅದು. ಮಾಧ್ಯಮ ಸ್ನೇಹಿತರು ಕೇಳಿದಾಗ ಹೇಳಿದೆ ನಾನು, ಅದೊಂದು ಪುನರುತ್ಥಾನದ ಬೀಜಾಂಕುರ. ಅದು ವಟವೃಕ್ಷ ಆಗಬೇಕು, ಜಗದಗಲ ಮುಗಿದಾಗಲ ಪಸರಿಸಬೇಕು, ಹಬ್ಕೊಳ್ಬೇಕು. ಹಾಗೆ ಹಬ್ಬಿಕೊಂಡಾಗ ಮಾತ್ರ ಆ ದೇವಾಲಯದ ಪುನರುತ್ಥಾನದ ಪೂರ್ಣ ಫಲ ಈ ದೇಶಕ್ಕೆ ಸಿಗುತ್ತೆ. ಹಾಗಾದಾಗ ಮಾತ್ರ ತಾಯಿ ಭಾರತಿ ವಿಶ್ವಗುರು ಆಗ್ತಾಳೆ. ಅದಕ್ಕಾಗಿ ನಾನು ನಿಮ್ಮ ಹತ್ರ ಈ ಸಭೆ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ನಾವು ಸಂಕುಚಿತ ಮನೋಭಾವದಿಂದ ಹೊರಗೆ ಬಂದು ಎಲ್ಲರನ್ನೂ ನಮ್ಮವರು ಅಂತ ಯಾರ್ಯಾರು ಸನಾತನ ಪರಂಪರೆಯನ್ನು ನಮ್ಮದು ಅಂತ ಭಾವಿಸ್ತಾರೋ ಅವರೆಲ್ಲ ನಮ್ಮವರು ಅಂಥೇಳಿ ಒಪ್ಕೊಂಡು ಏಕತೆಯ ಸೂತ್ರದೊಳಗೆ ಜೋಡಿಸಿ, ಆ ಏಕತೆಯ ಸೂತ್ರದ ಮೂಲಕ ಸಮಾಜಕ್ಕೆ ಒಂದು ಸಾಮರ್ಥ್ಯವನ್ನು ನಿರ್ಮಾಣ ಮಾಡಬೇಕು. ಹಾಗೆ ನಿರ್ಮಾಣ ಮಾಡೋದ್ರ ಮೂಲಕ ತಾಯಿ ಭಾರತಿಯನ್ನು ಶಕ್ತಿಶಾಲಿಯಾಗಿ ಮಾಡೋಣ ಅಂಥೇಳಿ ವಿನಂತಿ ಮಾಡಿ, ಆ ಆನಂದದ ಅನುಭೂತಿ ಚಿರಕಾಲ ಇರುವಂತೆ ಮಾಡುವ ಸಾಮರ್ಥ್ಯ ಪ್ರಜಾಪ್ರಭುತ್ವದಲ್ಲಿ ಭಗವಂತ ನಮಗೆ ಕೊಟ್ಟಿದ್ದಾನೆ, ಸಂವಿಧಾನ ನಮಗೆ ಕೊಟ್ಟಿದೆ. ಯಾವ ಕಾರಣದಿಂದ ಅದರ ಪುನರ್ನಿರ್ಮಾಣ ಸಾಧ್ಯ ಆಯಿತು ಅಂತ ಆಲೋಚನೆ ಮಾಡಿ. ಹಾಗೆ ಆಲೋಚನೆ ಮಾಡಿದಾಗ ನಮ್ಮ ಸಾಮರ್ಥ್ಯದ ಅರಿವು ನಮಗಾಗುತ್ತೆ. ಅದರ ಸದುಪಯೋಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆ ಜಾಗೃತಿಯೊಂದಿಗೆ ನಾವು ಮತ ಹಾಕೋಣ. ಯಾವ ಜಾಗೃತಿ? ಅದು ರಾಷ್ಟ್ರಭಾವದ ಜಾಗೃತಿ. ಯಾವ ಜಾಗೃತಿ? ಅದು ಹಿಂದುತ್ವದ ಜಾಗೃತಿ. ಯಾವ ಜಾಗೃತಿ? ಆ ಬಾಲರಾಮನ ಪ್ರತಿಷ್ಠಾಪನೆಯನ್ನು ಆನಂದದಿಂದ ತುಂಬಿಕೊಂಡವಲ್ಲ, ಆನಂದ ಶಾಶ್ವತವಾಗಿ ಉಳಿಸುವಂಥ ಜಾಗೃತಿ. ಆ ಜಾಗೃತಿಯನ್ನು ಒಂದು ಸಮಾಜ ಜಾಗರಣೆಯಾಗಿ ಪರಿವರ್ತಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಯಾವಾಗ ಸಮಾಜ ಜಾಗರಣೆ ಆಗುತ್ತೆ
ಆಗ ಯಾವ್ಯಾವುದನ್ನು ಕಳ್ಕೊಂಡಿದ್ದೀವೋ ಅವೆಲ್ಲವೂ ವಾಪಸ್ ಬರುತ್ತೆ. ಆ ಸಾಮರ್ಥ್ಯ ನಮಗೇ ಕೊಟ್ಟಿದ್ದಾನೆ. ಆ ಸಾಮರ್ಥ್ಯವನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆಯೋದಕ್ಕೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ನಡುವೆ ನನ್ನ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪುತ್ತಿಗೆಯ ಪೀಠಾಧಿಪತಿಗಳಿಗೆ ಶಿರಬಾಗಿ ನಮಿಸಿ ನನ್ನ ಮಾತುಗಳನ್ನು ತಮ್ಮ ಮುಂದೆ ಇಟ್ಟು ಕವಿಯೊಬ್ಬ ಹೇಳ್ತಾನೆ, ಮೈಮರೆವಿನ ಕ್ಷಣ ಘೋರ ಭೀಕರ ರಾಷ್ಟ್ರ ವಿನಾಶಕ್ಕೆ ದಾರಿ ಅಂತ ಹೇಳಿ. ಮೈ ಮರೆತು ಕುಳಿತರೆ ಅದು ರಾಷ್ಟ್ರ ವಿನಾಶಕ್ಕೆ ದಾರಿಯಾಗತ್ತೆ. ಮೈ ಮರೆಯದೆ ಜಾಗರೂಕತೆಯಿಂದ ಆನಂದದ ಅನುಭೂತಿಯನ್ನು ಮುಂದಿನ ಪೀಳಿಗೆಗೂ ವರ್ಗಾಯಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾನೆ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಅನುಗ್ರಹ ಸಂದೇಶವನ್ನು ನೀಡಿ ಎಲ್ಲ ಸಾಧಕರಿಗೆ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಪ್ರಸಾದವನ್ನು ನೀಡಿ ಆಶೀರ್ವದಿಸಿದ ಪರ್ಯಾಯ ಪೀಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಪರಮಪೂಜ್ಯ ಶ್ರೀಪಾದರಿಂದ ಸಂದೇಶವನ್ನು ಆಲಿಸೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಶ್ರೀ ಗುರುಭ್ಯೋ ನಮಃ. ನಮ್ಮ ಸಿ ಟಿ ರವಿಯವರು ಬಹಳ ಸುಂದರವಾದ ಸಂದೇಶವನ್ನು ನೀಡಿದ್ದಾರೆ. ನಾವೆಲ್ಲರೂ ಕೂಡ ನಿನ್ನೆಯ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠೆಯ ಪ್ರಯುಕ್ತ ವಿಶೇಷ ಆನಂದವನ್ನು ಅನುಭವಿಸಿದ್ದು ಅದು ಅನಿರ್ವಚನೀಯವಾದಂತಹ ಆನಂದ ಎಂಬುದನ್ನು ಹೇಳ್ತಾ, ಅದರ ಹಿನ್ನೆಲೆಯಲ್ಲಿ ಏನು ಸಂದೇಶ ಇದೆ ಎಂಬುದನ್ನು ಕೂಡ ಅವರು ಅನಾವರಣಗೊಳಿಸಿದ್ದಾರೆ. 500 ವರ್ಷಗಳಿಂದ ನಾವು ಕಳ್ಕೊಂಡಂತಹ ಶ್ರೀರಾಮ ಮಂದಿರವನ್ನು ಮತ್ತೆ 500 ವರ್ಷಗಳ ನಂತರ ನಾವು ಅದನ್ನು ಮರಳಿ ನಾವು ಸ್ಥಾಪನೆ ಮಾಡಿದ್ದೇವೆ ಹೇಳಿದರೆ ಇದರ ಹಿನ್ನೆಲೆಯಲ್ಲಿ ಎಂತಹ ಸಂದೇಶ ಇದೆ ಎಂಬುದನ್ನು ನಾವೆಲ್ಲರೂ ಕೂಡ ಗುರುತಿಸಬೇಕು ಎಂಬುದನ್ನು ಕೂಡ ಅವರು ಸೂಚಿಸಿದ್ದಾರೆ. ಈ ದೇಶದಲ್ಲಿ ಸನಾತನ ಹಿಂದೂಗಳು ಬಹುಸಂಖ್ಯೆಯಲ್ಲಿ ಇದ್ದರೂ ಕೂಡ ಇವತ್ತು ನಮ್ಮ ಶ್ರದ್ಧಾ ಕೇಂದ್ರವನ್ನು ನಾಶ ಮಾಡಿ ಅದನ್ನು ಧ್ವಂಸ ಮಾಡತಕ್ಕಂತಹ ಇಂತಹ ಒಂದು ಪ್ರವೃತ್ತಿ ಪ್ರಾರಂಭ ಆಗಲಿಕ್ಕೆ ಕಾರಣ ಏನು ಎಂಬುದನ್ನು ಕೂಡ ಯೋಚಿಸಬೇಕಾದದ್ದು ಈ ಒಂದು ಘಟ್ಟದಲ್ಲಿ ಬಹಳ ಮುಖ್ಯವಾದದ್ದು ಅಂತೇಳಿ ಅವರು ಹೇಳಿದರು. ಅದರಂತೆ ನಾವು ಯಾವಾಗ ದುರ್ಬಲರಾಗ್ತೇವೆ ಆವಾಗ ಎಲ್ಲ ರೀತಿಯ ಆಕ್ರಮಣ ನಮ್ಮ ಮೇಲೆ ಆಗ್ತದೆ. ನಾವು ಯಾವಾಗ ಪ್ರಬಲರಾಗ್ತೇವೆ ಎಲ್ಲ ಅಕ್ರಮಗಳು ಕೂಡ ದೂರ ಓಡ್ತವೆ. ಇದೊಂದು ಆತ್ಮನಿರ್ಭರ ಕಾರ್ಯಕ್ರಮದ ಒಂದು ಅಂಗ ನಿನ್ನೆ ದಿವಸ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಾವು ಯಾವಾಗ ಪ್ರಬಲರಾಗ್ತೇವೆ, ಒಂದುಗೂಡ್ತೇವೆ, ಆವಾಗ ನಮ್ಮನ್ನು ಯಾರೂ ಕೂಡ ಹಂದಾಡಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ದುರ್ಬಲವಾದಾಗ ಉಳಿದದ್ದೆಲ್ಲ ಬರ್ತದೆ. ದೇಹದಲ್ಲಿ ರೋಗ ಹೇಗೆ ಬರ್ತದೆ? ಸಾಮಾನ್ಯವಾಗಿ ನಾವೆಲ್ಲರೂ ತಿಳ್ಕೊಂಡು ರೋಗಾಣುಗಳು ದೇಹವನ್ನು ಪ್ರವೇಶಿಸಿದ ಮೇಲೆ ಅದು ರೋಗವನ್ನು ಉತ್ಪತ್ತಿ ಮಾಡುತ್ತದೆ ಅಂಥೇಳಿ. ಆದರೆ ಡಾಕ್ಟ್ರ್ ಹೇಳ್ತಾರೆ ರೋಗಾಣುಗಳ ಪ್ರವೇಶದಿಂದ ರೋಗ ಬರುವುದಲ್ಲ, ರೋಗಾಣುಗಳು ಯಾವಾಗಲೂ ಇರ್ತವೆ. ಪ್ರತಿಯೊಬ್ಬರ ದೇಹದಲ್ಲಿಯೂ ಕೂಡ ರೋಗಾಣುಗಳು ಇರುತ್ತವೆ. ಆ ರೋಗಾಣುಗಳಿಗೆ ಪ್ರತಿರೋಧ ಶಕ್ತಿ ಕಡಿಮೆಯಾದಾಗ ಅವುಗಳು ಜಾಗೃತ ಆಗ್ತವೆ. ಪ್ರತಿರೋಧ ಶಕ್ತಿ ಜಾಸ್ತಿ ಆದಾಗ ರೋಗ ನಿವಾರಣೆ ಆಗ್ತದೆ. ಹಾಗೆಯೇ ಪ್ರತಿರೋಧ ಶಕ್ತಿ ಕುಂಠಿತವಾದಾಗ ಮಾತ್ರ ರೋಗಗಳು ಪ್ರಾರಂಭ ಆಗುತ್ತೆ. ರೋಗಾಣುಗಳು ಬಂದದ್ದರಿಂದ, ರೋಗಾಣುಗಳು ದೇಹವನ್ನು ಪ್ರವೇಶ ಆದದ್ದರಿಂದ ರೋಗಗಳು ಬರುವುದಲ್ಲ, ಅದು ಯಾವಾಗಲೂ ಇರುತ್ತದೆ. ಪ್ರತಿರೋಧ ಶಕ್ತಿ ಕಡಿಮೆ ಆದಾಗ ಆವಾಗ ರೋಗ ಬರ್ತದೆ. ಅದೇ ರೀತಿ ನಮ್ಮ ಸಮಾಜದಲ್ಲಿ
ನಮ್ಮ ಒಗ್ಗಟ್ಟಿನ ಶಕ್ತಿ ಕಡಿಮೆಯಾದಾಗ ಇಂತಹ ಸಮಸ್ಯೆಗಳೆಲ್ಲ ಬರ್ತದೆ. ಒಗ್ಗಟ್ಟು ಮತ್ತೆ ಪುನಃ ಬಂತು ಅಂತೇಳಿ ಹೇಳಿದರೆ ಸಮಸ್ಯೆಗಳೆಲ್ಲ ಮಾಯವಾಗ್ತದೆ. ಆದ್ದರಿಂದ ನಿನ್ನೆಯ ಘಟನೆಯ ಸಂದೇಶ ಏನೆಂದರೆ, ನಾವೆಲ್ಲರೂ ಕೂಡ ಯಾವಾಗಲೂ ಕೂಡ ಸಮಷ್ಟಿ ಚಿಂತನೆಯನ್ನು ಮಾಡಬೇಕು. ವ್ಯಷ್ಟಿ ಚಿಂತನೆಕ್ಕಿಂತಲೂ, ವೈಯಕ್ತಿಕ ಚಿಂತನೆಕ್ಕಿಂತಲೂ ಸಾಮಾಜಿಕ ಚಿಂತನೆ, ನಮ್ಮ ಸಮಷ್ಟಿ ಚಿಂತನೆ ಏನಿದೆ ಅದೇ ನಮ್ಮನ್ನು ರಕ್ಷಣೆ ಮಾಡ್ತದೆ ಹೊರತು ವ್ಯಷ್ಟಿ ಚಿಂತನೆ ಅಲ್ಲ. ವ್ಯಷ್ಟಿ ಚಿಂತನೆಯಿಂದಾಗಿ ನಾವು ನಮ್ಮದನ್ನೆಲ್ಲ ಕಳ್ಕೊಳ್ತೇವೆ ಎಂಬಂತಹ ಸಂದೇಶ ಅಡಗಿದೆ ಎಂಬುದನ್ನು ಅವರು ಬಹಳ ಸುಂದರವಾಗಿ ಅವರು ನಿರೂಪಣೆ ಮಾಡಿದ್ದಾರೆ. ನಮ್ಮ ಚತುರ್ಥ ಪರ್ಯಾಯ ಕಾಲದಲ್ಲಿ ನಮಗೆ ತುಂಬ ಸಂತೋಷ ಕೊಟ್ಟಂತಹ ಮೊದಲ ಕಾರ್ಯಕ್ರಮ ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆ. ಹಾಗಾಗಿ ನಮ್ಮ ಪರ್ಯಾಯದ ಮೊದಲ ಕಾರ್ಯಕ್ರಮವೇ ಅದು ಆಗಿದೆ ಅಂತ ಹೇಳಿ ನಾವು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ, ನಮ್ಮ ಎರಡನೇ ಪರ್ಯಾಯದಲ್ಲಿ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯ ಶುದ್ಧೀಕರಣ ಎಲ್ಲ ನಡೆಯಿತು. ನಾಲ್ಕನೇ ಪರ್ಯಾಯದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಆಯಿತು. ಐದನೇ ಪರ್ಯಾಯದಲ್ಲಿ ಶ್ರೀಕೃಷ್ಣನ ಮಥುರೆಯಲ್ಲಿ ಶ್ರೀಕೃಷ್ಣ ಮಂದಿರದ ಪ್ರತಿಷ್ಠೆ ಆಗಬೇಕು ಅಂತ ಹೇಳಿ, ಹೀಗೆ ಈ ಪರ್ಯಾಯದ ಹಿನ್ನೆಲೆಯಲ್ಲಿ ನಾವು ಯೋಚಿಸ್ತಾ ಹೋದರೆ ನಮ್ಮ ಪರ್ಯಾಯಕ್ಕೆ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಇದೆ ಅಂಥೇಳಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ಒಂದು ರಾಮ ಮಂದಿರದ ಒಂದು ನಿರ್ಮಾಣದ ಬಹಳ ದೊಡ್ಡ ಸಾಧನೆ, ಐತಿಹಾಸಿಕವಾದಂತಹ ಸಾಧನೆಯನ್ನು ಮಾಡಿದಂತಹ ಎಲ್ಲ ಕರಸೇವಕರಿಗೂ, ಎಲ್ಲ ಕಾರ್ಯಕರ್ತರಿಗೂ, ಹಾಗೆ ನಮ್ಮ ಸರಕಾರಕ್ಕೂ ಕೂಡ, ನ್ಯಾಯಾಲಯಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷ ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಗೆ ಅದರ ಹಿನ್ನೆಲೆಯಲ್ಲಿ ಇರತಕ್ಕಂಥ ಈ ಆತ್ಮನಿರ್ಭರತೆಯ ಸಂದೇಶವನ್ನು ಕೂಡ ನಾವೆಲ್ಲರೂ ಕೂಡ ಗುರುತಿಸೋಣ ಅಂತೇಳಿ ಹೇಳ್ತಾ, ಅಂತಹ ಒಂದು ಒಳ್ಳೆಯ ಮಾತನ್ನು ಹೇಳಿದಂತಹ ಸಿ ಟಿ ರವಿಯವರಿಗೆ ನಾವು ವಿಶೇಷವಾದ ಅಭಿನಂದನೆಯನ್ನು ಕೂಡ ಈ ಪರ್ಯಾಯದ ಮಹೋತ್ಸವದ ಈ ಒಂದು ಸಂಭ್ರಮೋತ್ಸವದ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಸಿ ಟಿ ರವಿಯವರು ಅವರು ಸಿಟಿಯವರಲ್ಲ, ವಿಲೇಜಿನವರೇ. ಸಿಟಿ ಅಂತೇಳಿ ಅವರ ಹೆಸರಿನಲ್ಲಿ ಮಾತ್ರ ಇದೆ. ಅವರು ಇಡೀ ಸಮಾಜಕ್ಕೆ ವಿಶೇಷವಾದ ಸ್ಫೂರ್ತಿ ಕೊಡತಕ್ಕಂತಹ ಒಬ್ಬ ಯುವ ನೇತಾರ, ಉತ್ತಮ ಭವಿಷ್ಯವುಳ್ಳಂತಹ ಯುವ ನೇತಾರರಾಗಿದ್ದಾರೆ. ಅವರಿಂದ ಸಮಾಜ, ದೇಶ ಇನ್ನಷ್ಟು ನಿರೀಕ್ಷೆ ಮಾಡ್ತಾಯಿದೆ, ಇನ್ನಷ್ಟು ಸೇವೆಯನ್ನು ನಿರೀಕ್ಷೆ ಮಾಡ್ತಾಯಿದೆ. ಅಂಥವರಿಗೆ ಶ್ರೀಕೃಷ್ಣನ ವಿಶೇಷ ಅನುಗ್ರಹದ ರಕ್ಷೆ ಬೇಕು. ಕೃಷ್ಣನ ವಿಶೇಷ ಅನುಗ್ರಹದಿಂದ ಅವರು ಇನ್ನಷ್ಟು ಸಾಧನೆಯನ್ನು ಮಾಡುವಂತಾಗಬೇಕು ಎಂಬ ದೃಷ್ಟಿಯಿಂದ ನಾವು ಅವರನ್ನು ಕರೆಸಿ ಶ್ರೀಕೃಷ್ಣ ಅನುಗ್ರಹದ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಸಿ ಟಿ ರವರ ಮುಖಾಂತರ ನಮ್ಮ ದೇಶಕ್ಕೆ, ನಮ್ಮ ಧಾರ್ಮಿಕ ಸಮಾಜಕ್ಕೆ ವಿಶೇಷವಾದಂತಹ ಒಂದು ಸೇವೆ ನಡೆಯುವಂತಾಗಲಿ ಎಂಬಂಥ ಹಾರೈಕೆಯೊಂದಿಗೆ ಶ್ರೀಕೃಷ್ಣ ಅನುಗ್ರಹ ಪ್ರಶಸ್ತಿಯನ್ನು ನಾವು ಅವರಿಗೆ ನೀಡ್ತಾ ಇದ್ದೀವಿ. ಸನ್ಮಾನ್ಯ ಸಿ ಟಿ ರವಿ ಅವರು ಪರಮ ಪೂಜ್ಯ ಶ್ರೀಪಾದರಿಗೆ ತಮ್ಮ ಗೌರವವನ್ನು ಸಲ್ಲಿಸೋರಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸನ್ಮಾನ್ಯ ಸಿ ಟಿ ರವಿ ಅವರಿಗೆ ಪರಮ ಪೂಜ್ಯ ಶ್ರೀಪಾದರು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷವಾದ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ತಮ್ಮ ಗೌರವವನ್ನು ಸನ್ಮಾನ್ಯ ಸಿ ಟಿ ರವಿ ಅವರು ಸಮರ್ಪಿಸ್ತಾ ಇದ್ದಾರೆ. ನಮ್ಮ ಉಡುಪಿಯ ಖ್ಯಾತ ಕಲಾವಿದರು, ಯುವ ಪ್ರತಿಭೆ ಇನ್ನು ಈ ವೇದಿಕೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸೋರಿದ್ದಾರೆ. ಕುಮಾರಿ ಅರ್ಚನಾ ಮತ್ತು ಕುಮಾರಿ ಸಮನ್ವಿ ಅವರು ಇಬ್ಬರೂ ಕೂಡ ವೇದಿಕೆಗೆ ಆಗಮಿಸಬೇಕು. ಅವರ ಕಲಾ ತಂಡದವರು ಆಗಮಿಸಬೇಕು. ಲತಾಂಗಿ ಸಹೋದರಿರು ಅಂತ ಪ್ರಸಿದ್ಧಿಯನ್ನು ಪಡೆದಂಥವರು, ಬಹುಶಃ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತಹ ಕಲಾವಿದರು. ನಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅಭಿನಂದಿಸೋಣ. ಇಲ್ಲೇ ಎದುರಿಗೆ ಕುಳಿತುಕೊಂಡಿರುವಂತಹ ವಿದ್ವಾನ್ ಅರವಿಂದ ಹೆಬ್ಬಾರವರ ಗರಡಿಯಲ್ಲಿ ತಯಾರಾದಂತಹ ಮಕ್ಕಳು ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡೋರಿದ್ದಾರೆ.
ಅವರ ತಂಡದವರಿಗೂ ಪೂಜ್ಯ ಶ್ರೀಪಾದಂಗಳವರು ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಶೀರ್ವದಿಸಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸನ್ಮಾನ್ಯ ಸಿ.ಟಿ. ರವಿ ಅವರಿಗೂ ಶ್ರೀಮಠದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅಭಿಮಾನಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಪ್ರಸಾದ್ ರಾಜ್ ಕಾಂಚನ್ ಉದ್ಯಮಿಗಳು ಉಡುಪಿ ಅವರಿಗೂ ಕೂಡ ಅಭಿಮಾನಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಉಡುಪಿ ಜಿಲ್ಲಾ BJPಯ ಅಧ್ಯಕ್ಷರಾಗಿ ಇವತ್ತು ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆದಂತಹ ಕಿಶೋರ್ ಕುಮಾರ್ ಅವರಿಗೂ ಕೂಡ ಅಭಿಮಾನಪೂರ್ವಕವಾದಂತಹ ಧನ್ಯವಾದಗಳು. ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ವಿಶಿಷ್ಟ ಸಂಘಟನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮವರೇ ಆದಂತಹ ಸನ್ಮಾನ್ಯ ರಘುಪತಿ ಭಟ್ ಅವರಿಗೂ ಕೂಡ ಅಭಿಮಾನಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ, ವೇದಿಕೆಯಲ್ಲಿರ್ತಕ್ಕಂತಹ ಸನ್ಮಾನ್ಯ ಕಿಶೋರ್ ಆಳ್ವ UPCL ಮುಖ್ಯಸ್ಥರು ಉಡುಪಿ ಅವರಿಗೂ ಕೂಡ ಅಭಿಮಾನಪೂರ್ವಕವಾದಂತಹ ಧನ್ಯವಾದಗಳು. ಅದೇ ರೀತಿಯಲ್ಲಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆದಂತಹ ಅನೇಕ ಬ್ಯಾಂಕಿನ ಮತ್ತು ಸಂಘ ಸಂಸ್ಥೆಗಳ ದಾನಿಗಳು ತಮಗೆಲ್ಲರಿಗೂ ಕೂಡ ಅಭಿಮಾನಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ಕೆಲವೇ ನಿಮಿಷಗಳಲ್ಲಿ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ. ಅದಕ್ಕಾಗಿ ವೇದಿಕೆಯನ್ನು ನಾವು ಸಿದ್ಧಗೊಳಿಸ್ತಾ ಇದ್ದೀವಿ. ಈ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಶ್ರೀ ಕೃಷ್ಣಾರ್ಪಣಮಸ್ತು. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿ ದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿ ದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ.
ನೀನು ಮದ್ವೆದು ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. Pasha Music.
ನಾಳೆ ನೀನು ಮದ್ವೆದು ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿ ದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿ ದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. Passion music.
ಅಕ್ಕ ಹೇಳು ಪುಟ್ಟ. ನಾಳೆ ನೀನು ಮದ್ವೆದು ಸಾರಿ ತಗೊಳ್ಳಿಕ್ಕೆ ಬರ್ತೀಯಾ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. Passion Music.
ಬೇಸ್ ಸ್ವಲ್ಪ ಕಮ್ಮಿ ಮಾಡಿ. ಸ್ವಲ್ಪ ಗೇನ್ ಇನ್ಕ್ರೀಸ್ ಮಾಡ್ತೀನಿ. ಇದಕ್ಕೆ ಇನ್ನೂ ವಾಲ್ಯೂಮ್ ಸ್ವಲ್ಪ ಗೇನ್ ಇನ್ಕ್ರೀಸ್ ಮಾಡಿ. ಇದಕ್ಕೆ ಇನ್ನೂ ಸಹ ಗೇನ್ ಬೇಕು ಇನ್ಕ್ರೀಸ್. ಇದಕ್ಕೆ ಬೇಸ್ ಸ್ವಲ್ಪ ಕಮ್ಮಿ ಮಾಡಿ ಆಯಿತು. ಇದಕ್ಕೆ ಶಾರ್ಪ್ ಸ್ವಲ್ಪ ಕೊಡಿ. ಬೇಸ್ ಹಾಗೆ ಇರಲಿ, ಶಾರ್ಪ್ ಸ್ವಲ್ಪ ಕೊಡಿ.
ನಮ್ಮೂರಿನ ಹೆಮ್ಮೆಯ ಕಲಾವಿದರಾದ, ಸಂಬಂಧದಲ್ಲಿ ಸಿಸ್ಟರ್ಸ್ ಅಲ್ಲದೆ ಹೋದರೂ ಅವರೀರ್ವರು ಲತಾಂಗಿ ಸಿಸ್ಟರ್ಸ್ ಎಂದೇ ಉಡುಪಿಯಲ್ಲಿ ಪ್ರಸಿದ್ಧರಾಗಿರುವಂತಹ ಕುಮಾರಿ ಅರ್ಚನಾ ಹಾಗೂ ಕುಮಾರಿ ಸಮನ್ವಿ ಇವರ ಒಂದು ಸಂಗೀತ ಕಚೇರಿ ಇದೀಗ ರಾಜಾಂಗಣದ ದಿವ್ಯ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಶ್ರೀಯುತ ಗೋವಿಂದ ಉಪಾಧ್ಯಾಯ ಹಾಗೂ ಶ್ರೀಮತಿ ಶಾರದಾ ಉಪಾಧ್ಯಾಯ ಇವರ ಮಗಳಾದ ಅರ್ಚನಾ ಅವರು ಪ್ರಸ್ತುತ ಮೆಡ್ರಾಸ್ ಯೂನಿವರ್ಸಿಟಿಯಲ್ಲಿ ಕೌನ್ಸಿಲಿಂಗ್ ಸೈಕಾಲಜಿಯಲ್ಲಿ MSc ಮಾಡ್ತಾ ಇದ್ದಾರೆ. ಶ್ರೀಯುತ ಶಂಕರನಾರಾಯಣ ಪಿ ಹಾಗೂ ಶ್ರೀಮತಿ ರಾಧಿಕಾ ಇವರ ಮಗಳಾದ ಸಮನ್ವಿ ಅವರು ಇದೀಗ ಉಡುಪಿಯ MGMನಲ್ಲಿ BA ವ್ಯಾಸಂಗ ಮುಗಿಸಿದ್ದಾರೆ. ಉಡುಪಿಯ ಹೆಸರಾಂತ ಸಂಗೀತಗಾರರಾದ ಡಾಕ್ಟರ್ ವಿ ಅರವಿಂದ ಹೆಬ್ಬಾರ್ ಹಾಗೂ ವಿದುಷಿ ವಸಂತಲಕ್ಷ್ಮಿ ಹೆಬ್ಬಾರ್ರವರಲ್ಲಿ ಗುರುಕುಲ ಮಾದರಿಯಲ್ಲಿ ಇವರೀರ್ವರ ಸಂಗೀತ ವ್ಯಾಸಂಗ ನಡೆಯಿತು. ಅಂತೆಯೇ ರಂಜನಿ ಹೆಬ್ಬಾರ್ರವರ ಬಳಿಯೂ ಕೂಡ ಇವರು ತರಬೇತಿ ಪಡೆದರು. ಇವರ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಎಂದರೆ ಚೆನ್ನೈನ ಮಹಾಗುರು ಚಿತ್ರವೀಣ ಎನ್ ರವಿಕಿರಣ್ ಅವರು ಇವರಿಗೆ ತರಬೇತಿ ನೀಡಲು ಒಪ್ಪಿದುದು. ಮುಂದೆ ಇವರೀರ್ವರು ಅವರ ಗರಡಿಯಲ್ಲೇ ಪಳಗಿ ದೇಶದೆಲ್ಲೆಡೆ ಹಲವಾರು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡಿದುದು ಅಲ್ಲದೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾದುದು ರಾಗಧನ ಪಲ್ಲವಿ ಪ್ರಶಸ್ತಿ, ಮಣಿಕೃಷ್ಣ ಸ್ವಾಮಿ ಫೌಂಡೇಶನ್ನಿಂದ ಮಣಿಕೃಷ್ಣ ಸ್ವಾಮಿ ಆ್ಯನ್ಯುವಲ್ ಅವಾರ್ಡ್, ಶ್ರೀ ರಾಮಲಲಿತಾ ಕಲಾ ಮಂದಿರ ಬೆಂಗಳೂರು ವತಿಯಿಂದ ರಾಗಲಯ ಪ್ರಭಾ, ಷಣ್ಮುಖಾನಂದ ಸಭಾ ಮುಂಬೈಯಿಂದ MS ಸುಬ್ಬಲಕ್ಷ್ಮಿ ಫೆಲೋಶಿಪ್ ಅವಾರ್ಡ್ ಮುಂತಾದವು. 2014ರಿಂದ ಇವರೀರ್ವರು ಸತತವಾಗಿ ರಂಜನಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಮ್ಯೂಸಿಕ್ ಸ್ಕಾಲರ್ಶಿಪ್ ಪಡೆಯುತ್ತಾ ಇದ್ದಾರೆ. ದೇಶದೆಲ್ಲೆಡೆ ಕಾರ್ಯಕ್ರಮ ನೀಡಿರುವುದಲ್ಲದೆ ಚೆನ್ನೈನ ಅನೇಕ ಪ್ರತಿಷ್ಠಿತ ಸಭೆಗಳಲ್ಲಿ ಸಭೆಗಳಾದ ಮ್ಯೂಸಿಕ್ ಅಕಾಡೆಮಿ, ಪಾರ್ಥಸಾರಥಿ ಸಭಾ, ನಾದ ಇಂಬಂ, ಕಾರ್ತಿಕ್ ಫೈನ್ ಆರ್ಟ್ಸ್, ಭಾರತೀಯ ವಿದ್ಯಾಭವನ, ಮಧುರ ಧ್ವನಿ, ಇಂಡಿಯನ್ ಫೈನ್ ಆರ್ಟ್ಸ್, ಬ್ರಹ್ಮಗಾನ ಸಭಾ, ಕೃಷ್ಣಗಾನ ಸಭಾ, ಕೇದಾರ ಮುಂತಾದ ಪ್ರತಿಷ್ಠಿತ ಸಭೆಗಳಲ್ಲಿ ಇವರು ಕಾರ್ಯಕ್ರಮ ನೀಡಿರುತ್ತಾರೆ. ವರ್ಲ್ಡ್ ಮ್ಯೂಸಿಕ್ ಕನ್ಸರ್ವೇಟರಿ ಆ್ಯಂಡ್ ಶಂಕರ್ TV 2014ರಲ್ಲಿ ಕಂಡಕ್ಟ್ ಮಾಡಿದಂತಹ ಕಾಂಟೆಸ್ಟ್ನಲ್ಲಿ ಸಮನ್ವಿ ಹಾಗೂ ಅರ್ಚನಾ ಇವರು ಕ್ರಮವಾಗಿ ಪ್ರಥಮ ಹಾಗೂ ದ್ವಿತೀಯ ಬಹುಮಾನಗಳನ್ನು ಪಡೆದಿರುತ್ತಾರೆ. ಅರ್ಚನಾ ತಮಿಳುನಾಡು ಸ್ಟೇಟ್ ಲೆವೆಲ್ ಕಾಂಪಿಟಿಷನ್ನಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದರೆ, ಸಮನ್ವಿ ಅವರು ಹಿಂದೂ ಇನ್ ಚೆನ್ನೈ ಅವರು ಕಂಡಕ್ಟ್ ಮಾಡಿದಂತಹ ಸ್ಪರ್ಧೆಯಲ್ಲಿ MS ಸುಬ್ಬಲಕ್ಷ್ಮಿ ವಾಯ್ಸ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಪಡೆದಿದ್ದಾರೆ. ಇದೇ ರೀತಿ ಇವರ ಸ್ಪರ್ಧೆಗಳನ್ನು ಅವರ ವಿಜೇತರಾದ ಸ್ಪರ್ಧೆಗಳ ವಿವರಗಳನ್ನು ಹೇಳ್ತಾ ಹೋದರೆ ಸಮಯವೇ ಸಾಕಾಗಲಿಕ್ಕಿಲ್ಲ. ಅರವಿಂದರ್ ಹೆಬ್ಬಾರ್ರವರಿಂದ ನಿರ್ದೇಶಿಸಲ್ಪಟ್ಟ ಸುಮಾರು 101 ಬೇರೆ ಬೇರೆ ದಾಸರ ಹಾಡುಗಳಿಗೆ ಇವರು ಧ್ವನಿಯಾಗಿದ್ದಾರೆ. ಇವರ ಡುಯೆಟ್ ಸಿಂಗಿಂಗ್ನ 3 CDಗಳು ಲಭ್ಯವಿವೆ. ಇಂತಹ ಅಪೂರ್ವ ನಮ್ಮ ಉಡುಪಿಯ ಹೆಮ್ಮೆಯ ಕಲಾವಿದೆಯರನ್ನು ಪರ್ಯಾಯ ಶ್ರೀ ಪುತ್ತಿಗೆ ಮಠ, ಶ್ರೀಕೃಷ್ಣ ಮಠ ಹಾಗೂ ಪರ್ಯಾಯೋತ್ಸವ ಸಮಿತಿಯ ಸರ್ವರ ಪರವಾಗಿ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ವಯಲಿನ್ನಲ್ಲಿ ವಿದ್ವಾನ್ ಕೇಶವ ಮೋಹನ್ ಕುಮಾರ್ ಇವರು ಮ್ಯೂಸಿಕ್ ಕಂಪೋಸರ್ ಕೂಡ ಹೌದು. ಪ್ರಸಿದ್ಧ ವಯಲಿನ್ ಗುರು ವಿದ್ವಾನ್ HK ನರಸಿಂಹಮೂರ್ತಿ ಅವರ ಶಿಷ್ಯರಾಗಿರುವ ಇವರು ಆಲ್ ಇಂಡಿಯಾ ರೇಡಿಯೋ ಹಾಗೂ ದೂರದರ್ಶನದ A ಶ್ರೇಣಿಯ ಕಲಾವಿದರು. ಮುಂಬೈಯ MS ಸುಬ್ಬಲಕ್ಷ್ಮಿ ಫೆಲೋಶಿಪ್ ಅವಾರ್ಡ್ ಹಾಗೂ ಚೆನ್ನೈನಿಂದ ಸಂಗೀತ ಮುದ್ರಾ ಅವಾರ್ಡ್ ಕೂಡ ಪಡೆದಿರುತ್ತಾರೆ. ಅನೇಕ ಪ್ರಸಿದ್ಧ ಸಂಗೀತಗಾರರಿಗೆ ಅಕಂಪನಿಸ್ಟ್ ಆಗಿರುವುದಲ್ಲದೆ ಸೋಲೋ ಕಾನ್ಸರ್ಟ್ ಕೂಡ ನೀಡಿರುತ್ತಾರೆ. ಸರ್, ನಿಮಗೂ ಕೂಡ ಈ ವೇದಿಕೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಮೃದಂಗದಲ್ಲಿ ಇವತ್ತು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಶ್ರೀ ನಿಕ್ಷಿಟ್ಟಿ ಪುತ್ತೂರವರು. ಪುತ್ತೂರಿನ ವಿದ್ವಾನ್ ಕುಕ್ಕಿಲ ಶಂಕರ ಭಟ್ ಅವರಲ್ಲಿ 10 ವರ್ಷಗಳ ಕಾಲ ಮೃದಂಗ ಅಭ್ಯಸಿಸಿ ಪ್ರಸ್ತುತ ಚೆನ್ನೈಯ ವಿದ್ವಾನ್ ಮನ್ನಾರ್ ಕೊಯಿಲ್ ಬಾಲಾಜಿ ಇವರಲ್ಲಿ
ಮುಂದೆ ಹೆಚ್ಚಿನ ಮೃದಂಗ ವ್ಯಾಸಂಗ ನಡೆಸುತ್ತಿದ್ದಾರೆ. ಹಲವಾರು ಹಿರಿಯ ಕಿರಿಯ ಕಲಾವಿದರಿಗೆ ಮೃದಂಗ ಪಕ್ಕವಾದ್ಯ ನುಡಿಸಿರುವ ಹೆಗ್ಗಳಿಕೆ ಕೂಡ ಇವರದು. ಇವರಿಗೂ ಕೂಡ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಪರವಾಗಿ ವೇದಿಕೆಗೆ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಂಜೀರದಲ್ಲಿ ಹಿರಿಯ ಕಂಜೀರ ವಿದ್ವಾಂಸರಾದ ಶ್ರೀ ವ್ಯಾಸವೆಟ್ಟಲ್ ಬೆಂಗಳೂರು ಇವರು ಸಹಕರಿಸ್ತಾ ಇದ್ದಾರೆ. ಇವರು ಕರ್ನಾಟಕದ ಪ್ರಥಮ ಟಾಪ್ ಆರ್ಟಿಸ್ಟ್ ಕೂಡ ಆಗಿದ್ದಾರೆ. ಇವರ ಪ್ರಥಮ ಗುರು KN ಕೃಷ್ಣಮೂರ್ತಿ ಅವರು. ಶ್ರೀ ಹರಿಶಂಕರ್ ಇವರ ಶಿಷ್ಯರೂ ಆಗಿದ್ದಾರೆ. ಇವರು ನಾಡಿನ ಎಲ್ಲ ವಿದ್ವಾಂಸರಿಗೂ ಕಂಜೀರ ಸಹಕಾರ ನೀಡಿರುತ್ತಾರೆ. ಇವರಿಗೂ ಕೂಡ ಪುತ್ತಿಗೆ ಪರ್ಯಾಯ ಸಮಿತಿಯ ಸರ್ವರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಇಂದು ತಂಬೂರದಲ್ಲಿ ಸಹಕರಿಸ್ತಾ ಇದ್ದಾರೆ ಅರ್ಚನಾ ಸಮನ್ವಯ ಅವರ ಅಮ್ಮಂದಿರು ಶ್ರೀಮತಿ ಶಾರದಾ ಉಪಾಧ್ಯಾಯ ಹಾಗೂ ಶ್ರೀಮತಿ ರಾಧಿಕಾ. ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತ. ಅದೇ ರೀತಿ ಇಂದು ಸಮನ್ವಯವರ ಸೋದರ ಮಾವ, ಈ ಕಾರ್ಯಕ್ರಮದ ಪ್ರಾಯೋಜಕರು ಜ್ಞಾನಮೂರ್ತಿ ಭಟ್ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತ ಸರ್. ಅಂತೆಯೇ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ. ಸ್ವಲ್ಪ ದೀಪ ಕಮ್ಮಿ ಮಾಡೋಕ್ಕಾಗತ್ತಾ? ವಾದ್ಯ ಏರುತ್ತೆ, ತೀಕ್ಷ್ಣ ಸ್ವಲ್ಪ ಕಮ್ಮಿ ಮಾಡಿ. ಹಾಂ, ಸೈಡ್ ದೀಪ. ಎಲ್ಲರಿಗೂ ನಮಸ್ಕಾರ. ನಮ್ಮದೇ ಊರಿನಲ್ಲಿ ನಮ್ಮದೇ ಶ್ರೀಕೃಷ್ಣನ ಈ ಸಾನ್ನಿಧ್ಯದಲ್ಲಿ ಇಂಥ ಒಂದು ಮಹೋತ್ಸವದಲ್ಲಿ ನಮಗೆ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ. ಈ ಕಚೇರಿಯಲ್ಲಿ ನಾವು ಹೆಚ್ಚಾಗಿ ದೇವರನಾಮಗಳನ್ನೇ ಆಧಾರವಾಗಿಟ್ಟುಕೊಂಡು ಅದರಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ದಾಸರ ಕಾಂಪೋಸಿಷನ್ಸನ್ನು ಹಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಮೊದಲಿಗೆ ಒಂದು ಪುರಂದರದಾಸರೊಂದು ಕೃತಿಯನ್ನು ದರು ರೂಪದಲ್ಲಿ ಶ್ರೀಯುತ ತಿರುಮಲೆ ಶ್ರೀನಿವಾಸ್ ಅವರು ಅದರದ್ದು ಸಂಯೋಜನೆ ಮಾಡಿದ್ದಾರೆ. ವಲಚಿ ರಾಗದಲ್ಲಿದೆ ಆದಿತಾಳ. ಇದನ್ನು ಮೊದಲಿಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ.
ಪದನಿ ಸನಿ ಧನಿ ದಾಂ ದಧೀಂ ದಗದ ದಿತ್ತಾಂ ದಡ ತಾಂದಾನಿ ಪದನಿ ದಾಂ ದಗಿಡ ಧೀಂ ದಗಿಡ ದನಿ ಗಿಡ ಕಂಬೋಲಲ ನೂದುವ ಚಂದದಿ ಕೋಳಲ ನೂದುವ ಚಂದದಿ ಹಣೆಯಲಿ ಸುಳಿ ಕೂದಲಾಡುವಂದದಿ ಕೋಳಲ ನೂದುವ ಚಂದದಿ ಹಣೆಯಲಿ ಸುಳಿ ಕೂದಲಾಡುವಂದದಿ ತುಳಸಿ ಪುಷ್ಪದ ಬೃಂದದಿ ಪುರದಾಚೆಯಲಿ ನಲಿದಾಡುವಂದದಿ ಕೊಳಲ ನೂದುವ ಚಂದದಿ ಹಣೆಯಲಿ ಸುಳಿ ಕೂದಲಾಡುವಂದದಿ ತುಳಸಿ ಪುಷ್ಪದ ಬೃಂದದಿ ಪುರದಾಚೆಯಲಿ ನಲಿದಾಡುವಂದದಿ ನಂದನ ಪುರಂದರ ವಿಠಲೇಶ ಪುರಂದರ ವಿಠಲೇಶ ನಿಖರ ತುಂಗ ಪುರಂದರ ವಿಠಲೇಶ ನಿಖರ ತುಂಗ ಪುರಂದರ ವಿಠಲೇಶ ನಿಖರ ತುಂಗ ಪುರಂದರ ವಿಠಲೇಶ ನಿಖರ ತುಂಗ ಪ ಗ ಸ ನಿ ಸ ಗ ಪ ಗ ಪುರಂದರ ವಿಠಲೇಶ ನಿಖರ ತುಂಗ ಪ ಗ ಸ ನಿ ಸ ಗ ಪ ಗ ಪುರಂದರ ವಿಠಲೇಶ ನಿಖರ ತುಂಗ ಪ ಪ ದ ನಿ ದ ನಿ ಸ ನಿ ದ ಗ ಗ ಸ ನಿ ದ ನಿ ದ ಪ ಗ ಪ ಗ ಪುರಂದರ ವಿಠಲೇಶ ನಿಖರ ತುಂಗ ಪ ಪ ದ ನಿ ದ ನಿ ಸ ನಿ ದ ಗ ಗ ಸ ನಿ ದ ನಿ ದ ಪ ಗ ಪ ಗ ಪುರಂದರ ವಿಠಲೇಶ ನಿಖರ ತುಂಗ ದ ನಿ ದ ಪ ದ ಪ ದ ಪ ಗ ಗ ಪ ಪ ದ ದ ನಿ ಸ ಗ ನಿ ಸ ದ ನಿ ಪ ದ ನಿ ಗ ಸ ದ ನಿ ದ ಪ ದ ಪ ದ ಪ ಗ ಗ ಪ ಪ ದ ದ ನಿ ಸ ಗ ನಿ ಸ ದ ನಿ ಪ ದ ನಿ ಗ ಸ ಗ ಸ ನಿ ದ ನಿ ಸ ಸ ನಿ ದ ಪ ದ ನಿ ದ ಪ ಗ ಪ ದ ದ ಪ ಗ ಪುರಂದರ ವಿಠಲೇಶ ನಿಖರ ತುಂಗ ದ ನಿ ದ ಪ ದ ಪ ದ ಪ ಗ ಗ ಪ ಪ ದ ದ ನಿ ಸ ಗ ನಿ ಸ ದ ನಿ ಪ ದ ನಿ ಗ ಸ ಗ ಸ ನಿ ದ ನಿ ಸ ಸ ನಿ ದ ಪ ದ ನಿ ದ ಪ ಗ ಪ ದ ಪ ಗ ಪುರಂದರ ವಿಠಲೇಶ ನಿಖರ ತುಂಗ ಸ ಗ ಸ ನಿ ದ ಗ ಪ ದ ಸ ಗ ಪ ದ ನಿ ಸ ಗ ಸ ನಿ ದ ಗ ಪ ದ ಸ ಸ ಗ ಪ ದ ನಿ ಸ ಗ ಸ ನಿ ದ ಗ ಪ ದ ಸ ಸ ಗ ಪ ದ ನಿ ಸ ಗ ಸ ನಿ ದ ಗ ಪ ದ ಸ ಗ ಪ ದ ನಿ ದ ಪ ದ ನಿ ದ ಸ ಸ ಗ ಪ ದ ಪ ನಿ ನಿ ಸ ಗ ಪ ದ ಗ ಪ ದ ನಿ ಪ ದ ನಿ ಸ ಗ ನಿ ಸ ಗ ಗ ದ ದ ನಿ ನಿ ಸ ನಿ ಸ ದ ನಿ ಸ ಸ ಪ ಪ ದ ದ ಗ ಸ ದ ನಿ ದ ನಿ ಗ ಸ ದ ನಿ ದ ಸ ನಿ ನಿ ದ ಪ ದ ಗ ಸ ದ ನಿ ದ ಸ ನಿ ನಿ ದ ಪ ನಿ ದ ದ ಪುರಂದರ ವಿಠಲೇಶ ನಿಖರ ತುಂಗ ಸ ಗ ಸ ನಿ ದ ಗ ಪ ದ ಸ ಗ ಪ ದ ನಿ ದ ಪ ದ ನಿ ದ ಸ ದ ಗ ಪ ದ ಪ ನಿ ನಿ ಸ ಗ ಪ ದ ಗ ಪ ದ ನಿ ಪ ದ ನಿ ಸ ಗ ನಿ ಸ ಗ ಗ ದ ದ ನಿ ನಿ ಸ ನಿ ಸ ದ ನಿ ಸ ಸ ಪ ಪ ದ ಗ ಸ ದ ನಿ ದ ನಿ ಗ ಸ ದ ನಿ ದ ದ ನಿ ನಿ ದ ಪ ದ ಗ ಸ ದ ನಿ ದ ದ ನಿ ನಿ ದ ಪ ನಿ ದ ದ ಪ ಗ ಪುರಂದರ ವಿಠಲೇಶ ನಿಖರ ತುಂಗ ಪುರಂದರ ವಿಠಲೇಶ ಆ ಈ ಮೈಕಿಗೆ ಸ್ವಲ್ಪ ವಾಲ್ಯೂಮ್ ಕೊಡ್ತೀರಾ? ಮಾನಿಟ್ರಲ್ಲಿ ಎರಡು ವೋಕಲಿಗೆ ಸಹ ಮಾನಿಟರಲ್ಲಿ ಸ್ವಲ್ಪ ವಾಲ್ಯೂಮ್ ಕೊಡಿ. ಈ ಮೈಕಿಗೆ ಸೆಕೆಂಡ್ ಮೈಕಿಗೆ ಇನ್ನೂ ವಾಲ್ಯೂಮ್ ಬೇಕು. ಇದ್ರದ್ದು ಬೇಸ್ ಸ್ವಲ್ಪ ಕಮ್ಮಿ ಮಾಡಿ. ಅದು
ಚರಾದ
Mama
ಸ್ವಲ್ಪ ವಾಲ್ಯೂಮ್ ಬೇಕಿತ್ತು ಮಾನಿಟರಲ್ಲಿ. ಅಲ್ಲ, ಆಡಿಯನ್ಸ್ ಒಂದೆರಡು ಜನ ಹೇಳಿದ್ರು ನಮಗೆ ವೋಕಲಿಗೆ ಬೇಕು ಅಂತ. ಬೇಕು ಹೇಳ್ತಾರೆ, ಬೇಕು ಹೇಳ್ತಿದ್ದಾರೆ ವೋಕಲಿಗೆ. ಇಬ್ಬರು ಬಗ್ಗೆ
ನೀರಧಾರೆ ಶ್ರಾವಣದ ಮೋಡಗಳು ಸುರಿಯುತ್ತಿವೆ ನಾವಿರುವ ಭೂಮಿಗೆ ನೀರಧಾರೆ ಬಾನು ಕೊಡುಗಿನ ಕಮಲ
ನೋಡುವ ಬನ್ನಿ ಧೂಪಾರತಿಯ ನೋಡುವ ಬನ್ನಿ ಧೂಪಾರತಿಯ ನೋಡುವ ಬನ್ನಿ ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ ಧೂಪಾರತಿಯ ನೋಡುವ ಬನ್ನಿ ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ
ಗಪದ ಸಬದ ಗರಿ ಸನಿ ದ ಪದು ಗಪದ ಸನಿ ಗರಿ ಸನಿ ದ ಪದ ಸನಿ ದ ಪದ ದ ಪಮ ಗರಿ ಧೂಪಾರ ದ ಸಾ 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 ದ ದ ಸಾ 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 ಪದ ಸಾ 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 ಸನಿ ದ ಪಮ ಗಪದ ಸಬದ ಸಾ ಸಾ ಗರಿ ಸನಿ ದ ಸನಿ ರಿ ದ ದ ರಿ 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 ಗರಿ ರಿ ಗರಿ ರಿ ಗರಿ ಗರಿ ಸನಿ ದ ದ ಸನಿ ರಿ ಸನಿ ಗರಿ ಸನಿ ದ ಸನಿ ಗರಿ ಸನಿ ದ ಸನಿ ಗರಿ 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 ಸನಿ ದ ಸನಿ 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 ದ ಪದ ಪದ ಸನಿ ದ ಪದ ಸನಿ ಸನಿ ದ ಪದ ಸನಿ ರಿ ಗರಿ ಸನಿ 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 ದ ಸನಿ ದ ರಿ ಸನಿ ದ ದ ಗರಿ ಸನಿ ದ ದ ದ ಸನಿ ರಿ ಗರಿ ಗ ಮ ಗರಿ ಸನಿ ದ ಸನಿ ರಿ ಗರಿ ಗರಿ ರಿ ಸನಿ ದ ದ ರಿ ಸರಿ ಸನಿ ದ ಪ ಮ ಗ ಪದ ಪದ ಪ ಮ ಗ ಪದ ಪದ ಸರಿ ಗರಿ ಸನಿ ದ ಸ ಪದ ಗರಿ ಸನಿ ದ ದ ಸರಿ ಗರಿ ರಿ ಸನಿ ದ ಪ ಮ ಗ ಪದ ಪದ ಸರಿ ಗರಿ ಸ ಗರಿ ಸರಿ ಗರಿ ಸನಿ ದ ರಿ ಸನಿ ದ ಪದ ಪ ಮ ಗರಿ ಸರಿ ಗ ಸರಿ ಗ ಪ ಸರಿ ಗ ಪ ಮ ಗ ಪದ ಸನಿ ಪದ ಸರಿ ಸ ಗರಿ ಸ ಗರಿ ಸರಿ ಗರಿ ಸನಿ ದ ರಿ ಸನಿ ದ ಪದ ಪ ಮ ಗರಿ ಗೋಪಾಲಕಿಯ ನೋಡುವ ಬನ್ನಿ ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ ಗೋಪಾಲಕಿಯ ನೋಡುವ ನಿಂದ ಕರಿರಬೇಕು ನಿಂದ ಕರಿರಬೇಕು ನಿಂದ ಕರಿರಬೇಕು ನಿಂದ ಕರಿರಬೇಕು ದರೆ ಕೇಳಿ ಯಾಗೆ ಶ್ರುತಿಯೋ ಅಗೆ ನಿಂದ ಕರಿರಬೇಕು ದರೆ ಕೇಳಿ ಯಾಗೆ ಶ್ರುತಿಯೋ ಅಗೆ ನಿಂದ ಕರಿರಬೇಕು ಅಂದಿ
ಮನಸ್ಸು ನಿಲ್ಲಿಸುವುದು ಬಲು ಕಷ್ಟ ಮನಸ್ಸು ನಿಲ್ಲಿಸುವುದು ಬಲು ಕಷ್ಟ ಮನಸ್ಸು ನಿಲ್ಲಿಸುವುದು ಬಲು ಕಷ್ಟ ಮನಸ್ಸು ನಿಲ್ಲಿಸುವುದು ಬಲು ಕಷ್ಟ ಉಳಿಸುವುದು ನಿಮ್ಮೊಳಗೆ ಗುಣಿಸುವುದು ನಿಮ್ಮೊಳಗೆ ಗುಣಿಸುವುದು ನಿಮ್ಮೊಳಗೆ ನೀವು ನೆನೆ ಬಲ್ಲವರು ಮನಸ್ಸು ನಿಲ್ಲಿಸುವುದು ಬಲು ಕಷ್ಟ ಗುಣಿಸುವುದು ನಿಮ್ಮೊಳಗೆ ನೀವು ನೆನೆ ಬಲ್ಲವರು ಮನಸ್ಸು ನಿಲ್ಲಿಸುವುದು ಬಲು ಕಷ್ಟ ಗುಣಿಸುವುದು ನಿಮ್ಮೊಳಗೆ ನೀವು ನೆನೆ ಬಲ್ಲವರು ಮನಸ್ಸು ನಿಲ್ಲಿಸುವುದು ಬಲು ಕಷ್ಟ ಗುಣಿಸುವುದು ನಿಮ್ಮೊಳಗೆ ನೀವು ನೆನೆ ಬಲ್ಲವರು ಮನಸ್ಸು ನಿಲ್ಲಿಸುವುದು ಬಲು ಮುರದೋಡಿ ಬರುವ ರಣರಂಗ ನಿಲ್ಲಿಸಬಹುದು ಮುರದೋಡಿ ಬರುವ ರಣರಂಗ ನಿಲ್ಲಿಸಬಹುದು ಹರಿವ ನದಿಯ ತಿರುವು ನಿಲ್ಲಿಸಬಹುದು ಮುರದೋಡಿ ಬರುವ ರಣರಂಗ ನಿಲ್ಲಿಸಬಹುದು ಹರಿವ ನದಿಯ ತಿರುವು ನಿಲ್ಲಿಸಬಹುದು
ಮಾಡುತ್ತಾನೆ ಮನೆಗೆ ಬಂದು ಬಹಳ ಚೇಷ್ಟೆಯ ಮಾಡುತ್ತಾನೆ ಮನೆಗೆ ಬಂದು ಬಹಳ ಚೇಷ್ಟೆಯ ಮಾಡುತ್ತಾನೆ ಮನೆಗೆ ಬಂದು ಬಹಳ ಚೇಷ್ಟೆಯ ನೋಡು ನೋಡು ಗೋಪಿ ನಿನ್ನ ಮಗನ ನೋಡು ನೋಡು ಗೋಪಿ ನಿನ್ನ ಮಗನ ನೋಡು ನೋಡು ಗೋಪಿ ನಿನ್ನ ಮಗನ ತಾನೆ ಮನೆಗೆ ಬಂದು ಬಹಳ ಚೇಷೆಯ ನೋಡು ನೋಡು ಗೋಪಿ ನಿನ್ನ ಮಗನ ಮಾನಿನಿಯರ ಒಳಗೆ ಮಹಾಕಾಡವೇನಿದು ಮಾನಿನಿಯರ ಒಳಗೆ ಮಹಾಕಾಡವೇನಿದು ಮಾನಿನಿಯರ ಒಳಗೆ ಮಹಾಕಾಡವೇನಿದು ಮಾನವನ್ನು ಕಳೆದ ಪರಿಯ ಹೇಳತೀರನು ಮಾನಿನಿಯರ ಒಳಗೆ ಮಹಾಕಾಡವೇನಿದು ಮಾನವನ್ನು ಕಳೆದ ಪರಿಯ ಹೇಳತೀರನು ಪಿಡಿದ ಸೆರಗ ಬಿಡನು ಕೃಷ್ಣ 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 ಪಿಡಿದ ಸೆರಗ ಬಿಡನು ಕೃಷ್ಣ ಇನ್ನೇನು ಮಾಡಲಿ ಪಿಡಿದ ಸೆರಗ ಬಿಡನು ಕೃಷ್ಣ ಇನ್ನೇನು ಮಾಡಲಿ ತಡೆಯಲಾರೆವಮ್ಮ ಕೇಳು ತಡೆಯಲಾರೆವಮ್ಮ ಕೇಳು ತಡೆಯಲಾರೆವಮ್ಮ ಕೇಳು ಇವನ ಹಾಳಿ ಇವನ ಹಾಳಿ ನೋಡು ನೋಡು ಗೋಪಿ ನಿನ್ನ ಮಗನ ಮಾಡುತ್ತಾನೆ ಮನೆಗೆ ಬಂದು ಬಹಳ ಚೇಷ್ಟೆಯ ನೋಡು ನೋಡು ಗೋಪಿ ನಿನ್ನ ಮಗನ ಇಂದು ಚಿನ್ನ ಕೇಶವ ಶ್ರೀರಂಗಧಾಮನ ಇಂದು ಚಿನ್ನ ಕೇಶವ ಶ್ರೀರಂಗಧಾಮನ
वल्लभं गोपाल गोकुल वल्लभी गोपगोसुत वल्लभं गोपाल गोकुल वल्लभी गोपगोसुत वल्लभं चरणारविन्दमहं भजे भजनीय सुरमुनिदुर्लभं गोपाल गोकुल वल्लभी गोपगोसुत वल्लभं चरणारविन्दमहं भजे भजनीय सुरमुनिदुर्लभं गोपाल गोकुल वल्लभी गोपगोसुत वल्लभम् घनश्याम काम अनेक जपि लोकाभिराम मनोहरं घनश्याम काम अनेक जपि लोकाभिराम मनोहरं घनश्याम काम अनेक जपि लोकाभिराम मनोहरं किञ्जल्कवसन किशोरमूरुति भूरि गुणकरुणाकरं किञ्जल्कवसन किशोरमूरुति भूरि गुणकरुणाकरं गोपाल गोकुल वल्लभी गोपगोसुत कुटिल सुन्दर तिलक भ्रूराकामयङ्क समाननं गजकुटिल सुन्दर तिलक भ्रूराकामयङ्क समाननं इति वदति तुलसीदास दास दास इति वदति तुलसीदास दास विहारवृन्दाकाननम् इति वदति तुलसीदास दास विहारवृन्दाकाननं गोपाल गोकुल वल्लभी गोपगोसुत वल्लभं चरणारविन्दमहं भजे भजनीय सुरमुनिदुर्लभं
ಭಜನೆ ಮಾಡೋ ನಿರಂತರ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಪರಗತಿಗೆ ಇದು ನಿರ್ಧಾರ ನೋಡೋ ಹರಿ ಭಜನೆ ಮಾಡೋ ನಿರಂತರ ಪರಗತಿಗೆ ಇದು ನಿರ್ಧಾರ ನೋಡೋ ಹರಿ ಭಜನೆ ಮಾಡೋ ನಿರಂತರ ಮೊದಲು ತೋರುತ್ತಿದೆ ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ 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 ಕೊನೆಯೊಳು ದುಃಖ ಅನೇಕ ಕೊನೆಯೊಳು ದುಃಖ ಅನೇಕ ಕೊನೆಯೊಳು ದುಃಖ ಅನೇಕ ಹರಿ ಭಜನೆ ಮಾಡೋ ನಿರಂತರ ಪರಗತಿಗೆ ಇದು ನಿರ್ಧಾರ ನೋಡೋ ಹರಿ ಭಜನೆ ಮಾಡೋ ನಿರಂತರ ವೇದಶಾಸ್ತ್ರಗಳ ಓದಿದರೇನು ವೇದಶಾಸ್ತ್ರಗಳ ಓದಿದರೇನು ವೇದಶಾಸ್ತ್ರಗಳ ಓದಿದರೇನು ಸಾಧನೆಗಿದು ನಿರ್ಧಾರ ನೋಡೋ ಸಾಧನೆಗಿದು ನಿರ್ಧಾರ ನೋಡೋ ಸಾಧನೆಗಿದು ನಿರ್ಧಾರ ನೋಡೋ ಹರಿ ಭಜನೆ ಮಾಡೋ ನಿರಂತರ ಪರಗತಿಗೆ ಇದು ನಿರ್ಧಾರ ನೋಡೋ ಹರಿ ಭಜನೆ ಮಾಡೋ ನಿರಂತರ ಸಾರವು ಅಹುದು ಸಂಸಾರ ವಿಮೋಚನ ಸಾರವು ಅಹುದು ಸಂಸಾರ ವಿಮೋಚನ ಸಾರವು ಅಹುದು ಸಂಸಾರ ವಿಮೋಚನ ಸಾರವು ಅಹುದು ಸಂಸಾರ ವಿಮೋಚನ ಸೇವಿಸೋ ಭಯವದ ನನ್ನ ಸೇವಿಸೋ ಭಯವದ ನನ್ನ ಸೇವಿಸೋ ಭಯವದ ನನ್ನ ಹರಿ ಭಜನೆ ಮಾಡೋ ನಿರಂತರ ಪರಗತಿಗೆ ಇದು ನಿರ್ಧಾರ ನೋಡೋ ಹರಿ ಭಜನೆ ಮಾಡೋ ಹರಿ ಭಜನೆ ಮಾಡೋ ಹರಿ ಭಜನೆ ಮಾಡೋ ನಿರಂತರ ವಿಶ್ವಗೀತ ಪರ್ಯಾಯ ಆದದ್ದರಿಂದ ಒಂದಾದರೂ ಗೀತೆಯ ಒಂದು ಶ್ಲೋಕವನ್ನಾದರೂ ಹಾಡಬೇಕು ಅಂತ ಎನಿಸಿದ್ದೇವೆ. ಇದರ ಬಳಿಕ
ಡಿ.ವಿ. ಗುಂಡಪ್ಪನವರು ನಮಗೆ ಗೊತ್ತಿದ್ದ ಹಾಗೆ ಗೀತೆಯ ಸಾರವನ್ನು ನಮ್ಮ ಭಾಷೆಯಲ್ಲಿ ನಮಗೆ ಬರೆದು ಕೊಟ್ಟಿದ್ದಾರೆ, ಕನ್ನಡ ಭಾಷೆಯಲ್ಲಿ. ಹಾಗಾಗಿ 4ನೇ ಅಧ್ಯಾಯದ ಒಂದು ಶ್ಲೋಕವನ್ನು ಹಾಡಿ ಅದರ ಬಳಿಕ 4ನೇ ಅಧ್ಯಾಯದ ಸಾರಾಂಶವನ್ನು ಗುಂಡಪ್ಪನವರ ಚಂದವಾದ ಕನ್ನಡದ ರೂಪದಲ್ಲಿ ಒಮ್ಮೆ ಹಾಡಿ ಮತ್ತೆ ಮುಂದುವರಿಸ್ತೇವೆ. ತದ್ವಿದ್ಧಿ ಪ್ರಣಿಪಾತೇನ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ उपदेक्षन्ति ते ज्ञानम् उपदेक्षन्ति ते ज्ञानम् ज्ञानिनस्तत्त्वदर्शिनः ज्ञानिनस्तत्त्वदर्शिनः जगमिल्लं धर्मं ब्रह्मप्रभावमिन्दम्
जनकराजजा मनोहराय मामकाभीष्टदाय मनितमङ्गलम् रामचन्द्राय जनकराजजा मनोहराय मामकाभीष्टदाय मनितमङ्गलम् कोसलेन्द्राय मन्दहासदासपोषणाय वासवादिविनुतसद्गदाय मङ्गलम् कोसलेन्द्राय मन्दहासदासपोषणाय वासवादिविनुतसद्गदाय मङ्गलम् विमलरूपाय विविधवेदान्तवेद्याय सुजनचित्तकामिताय शुभकमङ्गलम् विमलरूपाय विविधवेदान्तवेद्याय सुजनचित्तकामिताय शुभकमङ्गलम् रामदासमृदुलहृदय तामरसनिवासाय स्वामि भद्रगिरिवराय सर्वमङ्गलम् रामदासमृदुलहृदय तामरसनिवासाय स्वामि भद्रगिरिवराय सर्वमङ्गलम् स्वामि भद्रगिरिवराय सर्वमङ्गलम् स्वामि भद्रगिरिवराय सर्वमङ्गलम् ಹಲೋ, ಪುತ್ತಿಗೆ ಶ್ರೀ ಪರ್ಯಾಯ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಅವರ ಚರಣಾರವಿಂದಗಳಿಗೆ ವಂದಿಸುತ್ತಾ, ನಿನ್ನೆ ಅಯೋಧ್ಯೆಯಲ್ಲಿ ರಾಮರಾಮ, ಇವತ್ತು ಕೃಷ್ಣನೂರಲ್ಲಿ ಕೃಷ್ಣ ಕೃಷ್ಣ ಹೇಳಿದ ನಮ್ಮೂರಿನ ಹೆಮ್ಮೆಯ ಕೋರಿಯರಾದ ಕುಮಾರಿ ಅರ್ಚನಾ ಹಾಗೂ ಸಮನ್ವಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ಯಾಕೆಂದರೆ ನಾವು ದೂರದ ಚೆನ್ನೈ, ಬೆಂಗಳೂರು ಆ ಕಡೆಯಿಂದ ಬಂದರೆ ಕಲಾವಿದರನ್ನು ನೋಡ್ತೇವೆ. ಆದರೆ ನಮ್ಮೂರಿನ ಕಲಾವಿದರು ಅಷ್ಟು ಚೆನ್ನಾಗಿ ವಿದ್ವತ್ಪೂರ್ಣವಾಗಿ ಅವರ ಶಾರೀರ ಹಾಗೂ ಅದನ್ನು ಇಬ್ಬರು ಕುವರಿಯರು ಕೂಡ ವಾಯ್ಸ್ ಮಾಡ್ಯುಲೇಷನ್ ಒಂದೇ ಏಕ ಧ್ವನಿಯಾಗಿ ಹಾಡಿಕೊಂಡು ಹೋದಂತಹ ಪರಿ ಅನನ್ಯ. ಅದು ಕೃಷ್ಣನ ಹಾಡುಗಳನ್ನೇ ತೆಗೆದುಕೊಂಡು ಕನ್ನಡದ ಸ್ಪಷ್ಟ ಉಚ್ಚಾರ ಸಾಹಿತ್ಯಗಳನ್ನು ತೆಗೆದುಕೊಂಡು ಅವರು ಇವತ್ತು ಈ ನಮ್ಮ ಪುತ್ತಿಗೆ ಶ್ರೀ ಪರ್ಯಾಯ ಮಹೋತ್ಸವದಲ್ಲಿ ವಿಶ್ವಗೀತ ಉತ್ಸವದಲ್ಲಿ ಹಾಡಿದ್ದಾರೆ. ಅಷ್ಟು ಉತ್ತಮವಾಗಿತ್ತು. ನಾವೆಲ್ಲ ಸಾಕ್ಷಿಯಾಗಿದ್ದೀರಿ. ಈ ಕಲಾವಿದೆಯರು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಬೆಳೆದು ನಮ್ಮೂರಿಗೆ ಒಂದು ಹೆಮ್ಮೆಯನ್ನು ತರಲಿ ಅಂತ ಅವರಿಗೆ ಕೃಷ್ಣನ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಮಕ್ಕಳ ಸಾಧನೆ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಇಷ್ಟು ಪುಟ್ಟಂದಿನಿಂದ ನಾವು ನೋಡ್ತಾ ಇದ್ದೇವೆ. ಅವರು ದೂರದ ಚೆನ್ನೈಯಲ್ಲಿ ರವಿಕಿರಣ್ ಸರ್ ಹತ್ರ ಕಲಿತಾ ಇದ್ದರೆ ಕೂಡ ನಮ್ಮೂರಿನ ಶ್ರೀಯುತ ಪ್ರೊಫೆಸರ್ ಅರವಿಂದ ಹೆಬ್ಬಾರರು ಅವರನ್ನು ತಿದ್ದಿ ತೀಡಿ ಅಲ್ಲಿ ಕಲಿತು ಬಂದು ಅದನ್ನು ಹೇಗೆ ಹಾಡಿದ್ದಂತ ತಿದ್ದಿ ತೀಡಿ ಅವರಿಗೆ ಪಾಠ ಮಾಡುವುದನ್ನು ಕೂಡ ನಾನು ಕಂಡಿದ್ದೇನೆ. ವೇದಿಕೆಯಿಂದ ಹಾಡಿ ಬಂದಾಗ ಕೂಡ ಅವರನ್ನು ತಿದ್ದಿ ಅದನ್ನು ಸರಿ ಮಾಡುವುದನ್ನು ಕೂಡ ಕಂಡಿದ್ದೇನೆ. ಅಂತಹ ಮಕ್ಕಳು ನಮ್ಮೂರಲ್ಲಿ ಬೆಳೆದಿದ್ದಾರೆ ಅಂತ ಹೇಳೋದು ತುಂಬ ಸಂತೋಷ ಆಗ್ತದೆ. ಮಕ್ಕಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವತ್ತಿನ ಕಚೇರಿಯಲ್ಲಿ ಶ್ರೀಯುತ ಕೇಶವ ಎಂ ಕಲಾವಿದೆಯರಿಗೆ ಎಷ್ಟು ಬೇಕೋ ಅಷ್ಟು ಪರಿಪಕ್ವವಾಗಿ ನುಡಿಸಿಕೊಂಡು ಸೈ ಅನ್ನಿಸ್ಕೊಂಡಿದ್ದಾರೆ. ಆ ಎಲ್ಲ ಕೃತಿಗಳಿಗೂ ಬೇಕಾದ ಹಾಗೆ ನುಡಿಸಿದ್ದಾರೆ. ಮೈಸೂರಿನಿಂದ ಬಂದಿದ್ದಾರೆ. ಅವರು ಎಷ್ಟೋ ವಿದ್ವಾಂಸರಿಗೆ ನುಡಿಸಿದ್ದಾರೆ. ಮೈಸೂರಿನ ಎಚ್ ಕೆ ನರಸಿಂಹಮೂರ್ತಿಯ ಗರಡಿಯಲ್ಲಿ ಪಳಗಿದ್ದಾರೆ. ಅದೆಷ್ಟೋ ಶಿಷ್ಯಂದ್ರನ್ನು ಎಚ್ ಕೆ ನರಸಿಂಹಮೂರ್ತಿಯವರು ತಯಾರು ಮಾಡಿದ್ದಾರೆ. ಕೇಶವ ಕುಮಾರ್ ಎಂ ಅವರಿಗೆ ಕೂಡ ವಿಶ್ವಗೀತ ಪರ್ಯಾಯೋತ್ಸವದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಿಕ್ಷಿತ್ ನಮ್ಮೂರಿನ ಹುಡುಗ. ನಿಕ್ಷಿತ್ ಪುತ್ರ ಅಂದರೆ ಎಲ್ರಿಗೂ ಪರಿಚಿತರು. ಮೃದಂಗ ಹಿಡ್ಕೊಂಡು ಊರೂರು ತಿರುಗುತ್ತಾ ಅದೆಷ್ಟೋ ಕಲಾವಿದರಿಗೆ ನುಡಿಸ್ತಾ ಇದ್ದಾನೆ. ನಮ್ಮೂರಿನ ಈ ಕಲಾವಿದರಿಗೆ ಇವತ್ತು ನುಡಿಸಿಕೊಂಡು ಕಲಾವಿದರೆಯನ್ನು ಹುರಿದಿಂಬಿಸಿಕೊಂಡು ಮೃದಂಗ ನುಡಿಸಾಳಿಕೆ ನುಡಿಸಿದ್ದಾರೆ. ತುಂಬ ಸಂತೋಷ ಆಯ್ತು. ನಿಕ್ಷಿತ್ ಅವರಿಗೂ ವಿಶ್ವಗೀತ ಪರ್ಯಾಯೋತ್ಸವದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ವ್ಯಾಸ ವಿಠಲ್ ಸರ್ ಅವ್ರ ಬಗ್ಗೆ ಏನು ಹೇಳಿ, ಟಾಪಿಕ್ ರ್ಯಾಂಕಿಂಗ್ ಆರ್ಟಿಸ್ಟ್ ಅವರು ನಾನು ಈ ಹಿಂದೆ ಒಂದು ವಾರದ ಮೊದಲು ಕೇಳಿದಾಗ ಹೇಳಿದರು, ಅವರು ಎಲ್ಲ ದೊಡ್ಡ ಕಲಾವಿದರಿಗೂ ನುಡಿಸಿದಂತಹ ಒಂದು ಹೆಗ್ಗಳಿಕೆ ಅವರು ಕೂತ್ಕೊಳ್ಳದೆ ನಮ್ಮ ಮಕ್ಕಳಿಗೆ ಕೂತ್ಕೊಳ್ತೀರಾ ಅಂತ ಕೇಳಿದರೆ ಕಲೆ ದೊಡ್ಡದಮ್ಮ, ಕಲೆಗಿಂತ ಮಿಗಿಲಾದ ಯಾವುದು
ಅಂತ ಅವರು ಹೇಳಿದ್ದು ಇನ್ನೂ ನನಗೆ ರಿಂಗಣಿಸ್ತಾ ಉಂಟು. ಅಂತಹ ದೊಡ್ಡ ಕಲಾವಿದರು ಈ ಮಕ್ಕಳಿಗೆ ಕುಳಿತದ್ದು ತುಂಬ ಸಂತೋಷ. ಶ್ರೀಯುತ ವಿದ್ವಾನ್ ವ್ಯಾಸ ವಿಠಲ್ ಸರ್ ಅವರಿಗೆ ಕೂಡ ಪುತ್ತಿಗೆ ಪರ್ಯಾಯದ ಮಹೋತ್ಸವದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅರ್ಚನಾ ಸಮನ್ವಿ ಅವರ ಅಮ್ಮಂದಿರು ಶ್ರೀ ಅರ್ಚನಾ ಅಮ್ಮ ಶಾರದಾ ಉಪಾಧ್ಯಾಯ ಹಾಗೂ ಸಮನ್ವಿಯ ಅಮ್ಮ ರಾಧಿಕಾ ಶಂಕರ್ ಇಬ್ಬರು ತಂಬೂರಿಗೆ ಸಾಥಿಯಾಗಿ ಕುಳಿತಿದ್ದಾರೆ. ಇವತ್ತು ಅಷ್ಟೇ ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದಾರೆ. ಎಲ್ಲ ಕಲಾವಿದರನ್ನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಒಂದು ಹಾಡಿನೊಂದಿಗೆ ಇನ್ನು ಕಚೇರಿಯನ್ನು ಮುಕ್ತಾಯಗೊಳಿಸಲಿಕ್ಕಿದ್ದಾರೆ. ಸ್ವಾಮೀಜಿಗೆ ನಮಸ್ಕಾರ ಮಾಡ್ತಾ ಮಂಗಳ ಹಾಡಿ ಆದರೂ ಇನ್ನು ಒಂದು ದೇವರ ನಮ್ಮ ಹಾಡಿ ಈ ಕಚೇರಿ ಮುಕ್ತಾಯ ಮಾಡ್ತೇವೆ. ಸ್ವಾಮೀಜಿಯವರ ಸಮ್ಮುಖದಲ್ಲಿ ಇನ್ನೊಂದು ಹಾಡನ್ನು ಹಾಡಿದ್ದಾರೆ ಮಕ್ಕಳು. ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾದ ಜ್ಞಾನಮೂರ್ತಿ ಭಟ್ ಅಮೆರಿಕದಿಂದ ಬಂದಿದ್ದಾರೆ. ಅವರಿಗೂ
ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಹೇಳ್ತೇನೆ. ಬಂದಿದ್ರೆ ಸಮನ್ವಯ ಸೋದರ ಮಾವ ಜ್ಞಾನಮೂರ್ತಿ ಭಟ್. ಮತ್ತೊಮ್ಮೆ ಎಲ್ಲ ಕಲಾವಿದರಿಗೆ ವಂದಿಸುತ್ತಾ ಇನ್ನು ನಾವು ನಾಳೆಯ ಕಾರ್ಯಕ್ರಮಕ್ಕೆ ಎಲ್ಲರೂ ಬರೋಣ. ಎಲ್ರಿಗೂ ಶುಭರಾತ್ರಿ. ನಮಸ್ತೆ. ಎಲ್ಲ ಕಲಾವಿದರು ಸ್ವಾಮೀಜಿಯವರಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.